श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति सपदान्तिकम् वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमो नमः तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः श्रीकृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे हरे ಭಕ್ತಾದಿಗಳಿಗೆ 14ನೇ ದಿನದ ಗೀತಾ ಅಧ್ಯಯನಕ್ಕೆ ಸ್ವಾಗತ. ಇವತ್ತಿನ ಅಧ್ಯಾಯ ಭೌತಿಕ ಪ್ರಕೃತಿಯ ತ್ರಿಗುಣಗಳು. ನಾವು ಹಿಂದೆ ಎಲ್ಲಾ ಕ್ಲಾಸಲ್ಲೂ ಎಲ್ಲಾ ತರಗತಿಗಳಲ್ಲೂ ನೋಡಿದ್ದೇವೆ. ಗುಣಗಳು ಭೌತಿಕ ಪ್ರಕೃತಿ. ಈ ಪ್ರಕೃತಿಯಲ್ಲಿ ಜೀವಿ ಸಿಲುಕಿಕೊಂಡಿದ್ದಾನೆ. ಗುಣಗಳು ಅವನಲ್ಲಿ 3 ರೀತಿಯ ಗುಣಗಳಿದೆ. ಅದನ್ನೆಲ್ಲ ನಾವು ತುಂಬಾ ಸಲ ಕೇಳಿದ್ದೇವೆ ಹಿಂದಿನ ಅಧ್ಯಾಯಗಳಲ್ಲಿ. ಈ ಅಧ್ಯಾಯದಲ್ಲಿ ನಾವು ಅದೇನು ಅಂತ ಬಗ್ಗೆ ತಿಳುವಳಿಕೆ ಹೊಂದಲಿಕ್ಕೆ ಹೋಗ್ತಾ ಇದ್ದೇವೆ. ಕೃಷ್ಣ ಅದರ ಬಗ್ಗೆ ಇವತ್ತು ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದಾನೆ. ಈ ಭೌತಿಕ ಪ್ರಕೃತಿಯಲ್ಲಿರುವ 3 ಗುಣಗಳು ಯಾವುದು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. 13ನೇ ಅಧ್ಯಾಯದಲ್ಲಿ ಭಗವಂತ ನಮಗೆ ಪ್ರಕೃತಿ ಮತ್ತು ಪುರುಷರ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. 2 ಬಗೆಯ ಪುರುಷರಂದ್ರೆ ಒಂದು ಪರಮಾತ್ಮ, ಇನ್ನೊಂದು ಜೀವ. ಆತ್ಮ ಮತ್ತು ಪರಮಾತ್ಮ. ಜೀವದ ಸಂಬಂಧ ಪ್ರಕೃತಿಯೊಂದಿಗೆ ಇದೆ ಅಂತ ಕೃಷ್ಣ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಇದರ ಅರ್ಥ ಏನು ಅಂದ್ರೆ ಪ್ರಕೃತಿಯಲ್ಲಿ ಜೀವ ಸಿಲುಕಿಕೊಂಡಿದೆ. ಈ ಶ್ಲೋಕ 13ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ಪುರುಷಃ ಪ್ರಕೃತಿಸ್ಥೋ ಹಿ ಭುಂಜೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸ್ಯೋ ನಿಜನ್ಮಸು. ಕೃಷ್ಣ ಏನ್ ಹೇಳ್ತಾನಂದ್ರೆ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವಿಸುತ್ತಾನೆ ಅಂತ ಕೃಷ್ಣ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಗುಣಗಳೊಂದಿಗೆ ಸಂಘ ಮಾಡುವುದೇ ಇದಕ್ಕೆ ಕಾರಣ. ಇಲ್ಲಿ ಸಿಕ್ಕಿ ಹಾಕಿಕೊಳ್ಳಿಕ್ಕೆ ಯಾವುದು ಕಾರಣ? ನಾವು ಗುಣಗಳೊಂದಿಗೆ ಸಂಬಂಧ ಹೊಂದುವುದು, ಅದರೊಟ್ಟಿಗೆ ನಮ್ಮ ಸಂಘವೇ ಇದಕ್ಕೆ ಕಾರಣ ಅಂತ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳುವ ಮೊದಲೇ ಅವನು ವಿಸ್ತಾರವಾಗಿ ಗುಣಗಳ ಬಗ್ಗೆ, ಪ್ರಕೃತಿ ಗುಣಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಇನ್ನೂ ಹೆಚ್ಚಿನ ಜ್ಞಾನವನ್ನು ಅರ್ಜುನನಿಗೆ ಕೊಡ್ತಾ ಇದ್ದಾನೆ ಕೃಷ್ಣ. ಯಾಕೆಂತ ಹೇಳಿದ್ರೆ ವಿಧೇಯ ಶಿಷ್ಯನಾಗಿ ಅರ್ಜುನ ಎಲ್ಲವನ್ನೂ ಒಪ್ಪಿಕೊಳ್ತಾ ಇದ್ದಾನೆ. ಕೃಷ್ಣ ಹೇಳಿದ್ದನ್ನೆಲ್ಲ ಅರ್ಜುನ ಈಗ ಒಪ್ಪಿಕೊಳ್ತಾ ಇದ್ದಾನೆ. ನಿಧಾನವಾಗಿ ಅವನ ಎಲ್ಲಾ ಸಂಶಯಗಳು ದೂರ ಆಗ್ತಾ ಇದೆ. ಕೃಷ್ಣ ಹೇಳೋ ಮಾತಿನಲ್ಲಿ ಅವನಿಗೆ ಪೂರ್ತಿ ನಂಬಿಕೆ ಕೂಡ ಇದೆ. 13ನೇ ಅಧ್ಯಾಯದಲ್ಲಿ ಹೇಳಿದಾಗೆ ಪ್ರಕೃತಿ ನಮ್ಮನ್ನು ಆವರಿಸಿದೆ. ಹೇಗೆ? ಅದರ ಗುಣಗಳ ಮೂಲಕ. ಅದರಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಈಗ 14ನೇ ಅಧ್ಯಾಯದಲ್ಲಿ ಮೊದಲನೇ 9 ಶ್ಲೋಕಗಳು ಗುಣಗಳು ಹೇಗೆ ಪ್ರಭಾವ ಬೀರುತ್ತದೆ ಅಂತ ಅದರ ಬಗ್ಗೆ ಹೇಳ್ತಾರೆ. 9 ಶ್ಲೋಕಗಳ ಇದರಲ್ಲಿ 27 ಶ್ಲೋಕ ಇದೆ 14ನೇ ಅಧ್ಯಾಯದಲ್ಲಿ. ಅದರಲ್ಲಿ ಮೊದಲನೇ 9 ಶ್ಲೋಕಗಳಲ್ಲಿ ಕೃಷ್ಣ ಈ ಗುಣಗಳು ಹೇಗೆ ಪ್ರಭಾವ ಬೀರ್ತದೆ ನಮ್ಮ ಮೇಲೆ ಅಂತ ಹೇಳ್ತಾನೆ. ಆಮೇಲೆ 9 ಶ್ಲೋಕಗಳಲ್ಲಿ ಗುಣಗಳು ಯಾವುದು, ಅದರ ಲಕ್ಷಣಗಳೇನು ಅಂತ ಹೇಳ್ತಾನೆ ಕೃಷ್ಣ. ಆಮೇಲೆ ಕೊನೆಯ 9 ಶ್ಲೋಕಗಳಲ್ಲಿ ಈ ಗುಣಗಳನ್ನು ಮೀರಿದವನ ಲಕ್ಷಣಗಳೇನು, ಇವುಗಳನ್ನು ಮೀರುವುದು ಹೇಗೆ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ನಾನೀಗ ನಿನ್ನೆ ಮಾಡಿದ ಹಾಗೆ ಮೊದಲಿನ 9 ಶ್ಲೋಕಗಳನ್ನು ಓದಿ
ಅದರ ಅನುವಾದವನ್ನು ಓದಿ ಆಮೇಲೆ ಅದರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದೇನೆ. ಒಂದೊಂದು ಶ್ಲೋಕ ಓದಿ ಒಂದೊಂದು ಅರ್ಥ ಹೇಳೋದು ಅಂದ್ರೆ ಕೆಲವು ಸಲ ಅದು ಒಂದಕ್ಕೊಂದು ಸಂಬಂಧ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ರೀತಿ 3 ಭಾಗ ಮಾಡೋದ್ರಿಂದ ನಮ್ಗೆ ಸರಿಯಾಗಿ ಸ್ವಲ್ಪ ಅರ್ಥ ಆಗುವಾಗೆ ನಮ್ಗೆ ಹೇಳಲಿಕ್ಕೆ ಆಗ್ತದೆ. ಶ್ರೀ ಭಗವಾನ್ ವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ನಿನಗೆ ಮತ್ತೆ ಹೇಳುತ್ತಿದ್ದೇನೆ. ಈ ಜ್ಞಾನವನ್ನು ತಿಳಿದುಕೊಂಡ ಮುನಿಗಳು ಪರಮಸಿದ್ಧಿಯನ್ನು ಪಡೆದರು. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯ ಸ್ಮಾಗತಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯತಂತಿ ಚ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥಪಡುವುದಿಲ್ಲ. ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭ ದದಾಮ್ಯಹಂ ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಅರ್ಜುನನೇ, ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನೆಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನಿಗೆ ಗರ್ಭಾಧಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸರ್ವಯೋನೀಷು ಕೌಂತೆಯ ಮೂರ್ತಯಃ ಸಂಭವಂತಿಯಃ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಂದ ನಿರ್ಮಲವಾದದ್ದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಗಳ ಪ್ರಕ್ರಿಯೆಯಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣಗಳನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬದ್ನಾದಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ತಮಸ್ತಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬದ್ನಾದಿ ಭಾರತ. ಭರತವಂಶನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋ ಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮನನ್ನು ಬಂಧಿಸುತ್ತವೆ. ಸತ್ವಂ ಸುಖೇ ಸಂಗಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯುತ್ಯತಃ. ಭರತವಂಶನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾಮ್ಯಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಕೃಷ್ಣ ಇಲ್ಲಿ ಈ ಗುಹ್ಯ ಜ್ಞಾನವನ್ನು ಅಂದ್ರೆ ಈ ಪ್ರಕೃತಿಯಲ್ಲಿ, ಐಹಿಕ ಪ್ರಕೃತಿಯಲ್ಲಿ ಆತ್ಮ ಹೇಗೆ ಸಿಕ್ಕಿ ಬಿದ್ದಿದೆ, ಇದು ಸಿಕ್ಕಿ ಹಾಕಿಕೊಂಡು ಹೇಗೆ ಕಷ್ಟ ಪಡ್ತಾ ಇದೆ, ಅದರಿಂದ ಹೊರಗೆ ಬರುವ ದಾರಿ ಹೇಗೆ ಅಂತ ಹೇಳಿ ಪುನಃ 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 ಪ್ರತಿ ಅಧ್ಯಾಯದಲ್ಲೂ ಕೃಷ್ಣ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಹಿಂದಿನ ಅಧ್ಯಾಯದಲ್ಲೂ ಹೇಳಿದಾನೆ ಪ್ರಕೃತಿಯ ಗುಣಗಳ ಬಗ್ಗೆ, ಅದು ನಮ್ಮನ್ನು ಬಂಧಿಸುವ ಬಗ್ಗೆ. ಇದು ಪುನರಾವರ್ತನೆ ಆದ ಹಾಗೆ ನಮ್ಗೆ ಕಾಣ್ತದೆ. ಪುನಃ ಪುನಃ ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ. ಅದನ್ನು ಹೇಳುವ ಅಗತ್ಯ ಏನು ಅಂದ್ರೆ, ನಾವು ಅದರೊಳಗೆ ಸಿಲುಕಿ ನಲುಗಿ ಹೋಗಿದ್ದೇವೆ, ಅದರೊಳಗೆ ಬಂದಿಯಾಗಿದ್ದೇವೆ ನಾವು. ಈಗ ಉದಾಹರಣೆ, ನಾವು ಜೈಲಿನಲ್ಲಿ ಬಿಟ್ಟಿದ್ದೇವೆ. ನಮ್ಗೆ ಜೈಲಿನ ಆ ಒಂದು ಕೋಣೆ ಮಾತ್ರ ಅಷ್ಟೇ ದೊಡ್ಡದು ನಮ್ಗೆ ಗೊತ್ತಿರೋದು. ಅದಕ್ಕಿಂತ ಆಚೆ ಒಂದು ಸುಂದರವಾದ ಜಗತ್ತು ಉಂಟು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ನಾವು ಆ 4 ಗೋಡೆಯ ಮಧ್ಯದಲ್ಲಿ ಇದ್ದೇವೆ. ಆ ಜೈಲಿನೊಳಗೆ ನಾವಿದ್ದೇವೆ. ಅದರಲ್ಲಿ 3 ಹೊತ್ತು ಕೊಡುವ ಊಟವೇ ನಮ್ಗೆ ದೊಡ್ಡ ಸಂಗತಿ. ಅದೇ ನಮಗೆ ಸಿಕ್ಕಿದ ಸೌಭಾಗ್ಯ ಅಂತ ಹೇಳ್ಕೊಂಡು ನಾವು ತಿರುಗ್ತಾ ಇರ್ತೇವೆ.
ಆದ್ರೆ ಯಾರಾದ್ರೂ ಒಬ್ರು ಬಂದು, ಹೊರಗಿಂದ ಯಾರಾದ್ರೂ ಒಬ್ರು ಬಂದು ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ಹೊರಗೊಂದು ಸುಂದರವಾದ ಜಗತ್ತಿದೆ ಅಂತ. ಆಗ ನಿಮಗೆ ಈ ಸಣ್ಣ ಕೋಣೆಯಿಂದ ಹೊರಗೆ ಹೋಗುವ ಅಭಿಲಾಷೆ ಹುಟ್ಟುತ್ತದೆ. ನೀವು ಈಗ ಅದರಿಂದ ತಪ್ಪಿಸಿಕೊಂಡು ಹೋಗುವ ದಾರಿಯನ್ನು ಹುಡುಕ್ತೀರಿ. ಅಂದ್ರೆ ಯಾರಾದ್ರೂ ಅಧಿಕಾರಿಗಳ ಹತ್ರ ಹೋಗಿ ನೀವು ಕೇಳಿಕೊಳ್ತೀರಿ, ನನ್ನನ್ನು ಬಿಡುಗಡೆ ಮಾಡಿ. ನೀವೀಗ ಒಂದು ಸನ್ನಡತೆಯಿಂದ, ಅಂದ್ರೆ ನಿಮ್ಮ ಹತ್ರ ಯಾವ ಕೆಟ್ಟ ನಡತೆಗಳನ್ನ ಇತ್ತು ಅದನ್ನೆಲ್ಲ ಬಿಟ್ಟು ಒಳ್ಳೆಯವರಂತೆ ನೀವು ವರ್ತನೆ ಮಾಡ್ಲಿಕ್ಕೆ ತೊಡಗ್ತೀರಿ. ಒಳ್ಳೆಯವರಾಗಿ ಇರ್ಲಿಕ್ಕೆ ನೀವು ಟ್ರೈ ಮಾಡ್ತೀರಿ, ಪ್ರಯತ್ನ ಪಡ್ತೀರಿ ನೀವು. ಯಾಕೆ ಜೈಲಿನಿಂದ ಸನ್ನಡತೆಯವರನ್ನು ಬೇಗ ಬಿಡುಗಡೆ ಮಾಡ್ತಾರ ಹಾಗೆ, ಅದಕ್ಕೋಸ್ಕರ ನೀವು ಸನ್ನಡತೆಯಲ್ಲಿ ಇರ್ಲಿಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಹಾಗಾದ್ರೂ ನಾವು ಅದರಿಂದ ಬಿಡುಗಡೆ ಹೊಂದಬಹುದು ಅಂತ ಹೇಳುವ ಒಂದು ಆಸೆಯಿಂದ ನಾವು ಆ ರೀತಿ ನಡ್ಕೊಳ್ತೇವೆ. ಅದೇ ರೀತಿ ಕೃಷ್ಣ ಇಲ್ಲಿ ನಾವು ಸಿಕ್ಕಿ ಹಾಕೊಂಡಿರುವ ಜೈಲಿನ ಬಗ್ಗೆ ಹೇಳ್ತಾನೆ. ನಾವು ಈ ಗುಣಗಳಲ್ಲಿ ನಿಮ್ಮನ್ನು ಈ 3 ಗುಣಗಳು ಬಂಧಿಸಿದೆ. ಈ ಪ್ರಕೃತಿಯಲ್ಲಿ, ಐಹಿಕ ಪ್ರಕೃತಿಯಲ್ಲಿ ನೀವು ನಿಮ್ಮ ಬಂಧನವಾಗಿದೆ. ಅದರಿಂದ ಬಿಡಿಸಿಕೊಂಡು ನೀವು ನನ್ನಲ್ಲಿಗೆ ಬನ್ನಿ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನಾವೀಗ ಈ ಅಧ್ಯಾಯವನ್ನು ನಾವು ಅರಿತಾಗ ನಾವು ಯಾವ ಗುಣದಲ್ಲಿ ನಾವಿದ್ದೇವೆ, ನಾವು ಯಾವ ಗುಣಕ್ಕೆ ಏರ್ಬೇಕು ಅಂತ ಹೇಳುವುದು ನಮಗೆ ಗೊತ್ತಾಗ್ತದೆ. ಈಗ ನಾವು ಈ ಅಧ್ಯಾಯವನ್ನು ಪಠಣ ಮಾಡಿದ್ದೇವೆ. ನಮ್ಗೆ ನಮ್ಮಲ್ಲಿರುವ ಗುಣಗಳು ರಜಸ್ಸೋ ತಾಮಸೋ ಸಾತ್ವಿಕ ಯಾವುದು ನಮ್ಗೆ ಗೊತ್ತಾಗ್ಬೋದು. ಆದ್ರೆ ಅದನ್ನು ಮೊದ್ಲಿಗೆ ನಾವು ನಮ್ಮ ಮೇಲೆಯೇ ಅಪ್ಲೈ ಮಾಡ್ಕೊಳ್ಬೇಕು. ಈಗ ನಾವು ಯಾವ ಸ್ತರದಲ್ಲಿ ಇದ್ದೇವೆ ಮತ್ತು ಯಾವ ಸ್ತರಕ್ಕೆ ನಾವು ಏರ್ಬೇಕು ಅಂತ ಹೇಳುವುದನ್ನು ನಮಗೆ ನಾವು ಮೊದಲು ಕಲಿಸ್ಕೊಳ್ಬೇಕಾಗಿದೆ. ಅದನ್ನು ನಮ್ಮ ಮೇಲೆ ನಾವು ಹೇರ್ಕೊಳ್ಬೇಕು. ಅದು ಬಿಟ್ಟು ಶಾಸ್ತ್ರಗಳನ್ನು ಓದಿ ಈಗ ನಿಮಗೆ ಗುಣದ ಬಗ್ಗೆ ಗೊತ್ತಾಯ್ತು ಅಂತ ಆದಾಗ ಅದನ್ನು ಇನ್ನೊಬ್ರಿಗೆ ಅದನ್ನು ಬುದ್ಧಿ ಹೇಳಲಿಕ್ಕೆ ಹೋಗ್ಬೇಡಿ. ನನ್ನನ್ನು ಸೇರಿಸೇ ಹೇಳ್ತಾ ಇರೋದು. ನಮ್ಗೆ ನಾವು ಹಾಗೆ ಮಾಡ್ತೇವೆ ಒಂದೊಂದ್ಸಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ನೊಬ್ರ ಗುಣಗಳು ಅಥವಾ ಸತ್ವಗುಣವೋ ರಾಜಗುಣವೋ ನಮ್ಗೆ ಬೇಗ ಗೊತ್ತಾಗ್ತದೆ. ನಮ್ಮಲ್ಲಿರುವ ರಜೋಗುಣವೋ ತಮೋ ಗುಣವೋ ನಮ್ಗೆ ಗೊತ್ತಾಗುದಿಲ್ಲ. ಆದ್ರಿಂದ ನಾವು ನಮ್ಮಲ್ಲಿರುವ ಗುಣಗಳನ್ನು ವಿಮರ್ಶಿಸಿ ಅದರಿಂದ ಮೊದಲು ಹೊರಗಡೆ ಬಂದು ಆಮೇಲೆ ಅಷ್ಟೇ ಇನ್ನೊಬ್ರಿಗೆ ಹೇಳಲಿಕ್ಕೆ ಹೋಗ್ಬೋದು. ಹೇಳದೆ ಇರುವುದೇ ಉತ್ತಮ. ಯಾಕಂದ್ರೆ ಅದೆಲ್ಲ ಗುರುಗಳ ಕರ್ತವ್ಯ, ನಮ್ಮಂತವರ ಕರ್ತವ್ಯ ಅಲ್ಲ. ನಮ್ಗೆ ಅದು ಸಾಧ್ಯವೂ ಇಲ್ಲ. ಮೊದಲು ನಾವು ನಮ್ಮನ್ನು ಸುಧಾರಿಸಿಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ಈ ಜ್ಞಾನವನ್ನು ಪಡಿಬೇಕು ನಾವು. ಕೃಷ್ಣ ಹೇಳ್ತಾನೆ, ಈ ರೀತಿಯ ಜ್ಞಾನವನ್ನು ಪಡೆದ್ರೆ, ಅಂದ್ರೆ ಈ 3 ಗುಣಗಳನ್ನು ಮೀರಿ ಉತ್ತಮ ಜ್ಞಾನವನ್ನು ಬೆಳೆಸಿಕೊಂಡ್ರೆ ನೀನು ನನ್ನ ದಿವ್ಯ ಸ್ವಭಾವವನ್ನು ಪಡೆಯುತ್ತಿ. ಇದನ್ನು ಕೆಲವರು ತಪ್ಪಾಗಿ ಭಾವಿಸ್ತಾರೆ. ಅಂದ್ರೆ ನಾವು ಕೂಡ ದೇವರಾಗಿ ಬಿಡ್ತೇವೆ ಅಂತ. ಕೆಲವು ಸಲ ನಾವು ಹೇಳೋದುಂಟು, ಒಳ್ಳೆ ಮನುಷ್ಯರನ್ನು ನೋಡಿದ್ರೆ ದೇವರಂತಹ ಮನುಷ್ಯ ಅಂತ. ಇಲ್ಲಿ ಏನ್ ಅರ್ಥ? ದೇವರಂತಹ ಮನುಷ್ಯ, ದೇವರಲ್ಲ ಅವನು, ದೇವರ ಹಾಗಿರುವವನು ಅಂತ. ದೇವರೊಂದಿಗೆ ನಾವು ದೇವರ ಸ್ವರೂಪ ಪಡೆದು ನಾವು ಅವನ ಲೋಕದಲ್ಲಿ ಅವನ ಪ್ರೀತಿಪೂರ್ವಕ ಸೇವೆಯಲ್ಲಿ ತೊಡಗಬಹುದು. ಈ 3 ಗುಣಗಳನ್ನು ಮೀರಿ ಶುದ್ಧ ಸಾತ್ವಿಕ ಗುಣಕ್ಕೆ ನಾವು ಬಂದಾಗ, ಎಲ್ಲವನ್ನೂ ನಾವು ಕೃಷ್ಣನಿಗೆ ಅರ್ಪಿಸಿ ಭಕ್ತಿ ಯೋಗದಲ್ಲಿ ಮುಂದೆ ಹೋದಾಗ ನಾವು ಕೃಷ್ಣನ ದಿವ್ಯ ರೂಪವನ್ನು ಸ್ವಭಾವವನ್ನು ನಾವು ಪಡೆದು ಅವನೊಂದಿಗೆ ಗೋಲೋಕದಲ್ಲಿ ಅವನ ಆಶ್ರಯದಲ್ಲಿ ಅವನ ಸೇವೆ ಮಾಡುತ್ತಾ ಪ್ರೀತಿಪೂರ್ವಕ ಸೇವೆಯಲ್ಲಿ ನಾವು ತೊಡಗಬಹುದು. ಅಂತವರು ಹೀಗೆ ಯಾರು ಈ 3 ತ್ರಿಗುಣಗಳನ್ನು ದಾಟಿ ಮುಂದೆ ಹೋಗ್ತಾರೋ ಅವರು, ಕೃಷ್ಣ ಹೇಳ್ತಾನೆ, ಸೃಷ್ಟಿಯ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ. ಅಂದ್ರೆ ಅವರು ಈ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ. ಇವರಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳುವ ಆ ಚಕ್ರ ಏನುಂಟು ಅದರಲ್ಲಿ ಅವರು ಪುನಃ ಸಿಕ್ಕಿಕೊಳ್ಳುವುದಿಲ್ಲ. ಯಾಕಂದ್ರೆ ಕೃಷ್ಣನಲ್ಲಿ ಹೋದ್ರೆ ನಮ್ಗೆ ಅದರಿಂದ ಬಿಡುಗಡೆ. ಕೃಷ್ಣ ಹೇಳ್ತಾನೆ, ಈ ಸೃಷ್ಟಿ ಬ್ರಹ್ಮನಿಂದ ಆದದ್ದು, ಇದಕ್ಕೆ ನಾನೇ ಗರ್ಭದಾನ ಮಾಡಿದ್ದೇನೆ. ಎಲ್ಲಾ ಜೀವಿಗಳ ಹುಟ್ಟು ಸಾಧ್ಯವಾಗುವುದು ನನ್ನಿಂದಲೇ.
ನಾನೇ ಎಲ್ಲರನ್ನು ಹುಟ್ಟಿಸ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಕೃಷ್ಣನೇ ಎಲ್ಲಾ ಜೀವಿಗಳ ಮೂಲ ಪಿತ, ಎಲ್ಲರಿಗೂ ತಂದೆ ನಾನೇ, ಎಲ್ಲರಿಗೂ ಬೀಜ ಪ್ರದಾನ ಮಾಡುವನು ನಾನು, ಗರ್ಭಾಧಾನ ಮಾಡುವನು ನಾನೇ, ನಾನೇ ಪುರುಷ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಇಂತಹ ಜೀವಿಗಳು, ಕೃಷ್ಣ ಗರ್ಭಾಧಾನ ಮಾಡಿ ಹುಟ್ಟಿದಂತಹ ಜೀವಿಗಳು ಮನುಷ್ಯ ಲೋಕದಲ್ಲಿ ಮಾತ್ರ ಇರುವುದಲ್ಲ, ಬ್ರಹ್ಮಲೋಕದಲ್ಲಿಯೂ ಇದ್ದಾರೆ. ಅಗ್ನಿ, ನೀರು, ವಾಯು ಎಲ್ಲಾ ಕಡೆಯೂ ಜೀವಿಗಳಿದ್ದಾರೆ. ಎಲ್ಲರಿಗೂ ಜೀವ ಪ್ರದಾನ ಮಾಡುವವನು ಕೃಷ್ಣನೇ. ನೀರಿನಲ್ಲೂ ಜಲಚರಗಳಿವೆ, ಸೂರ್ಯಲೋಕದಲ್ಲೂ ನಮಗೆ ಕಾಣುವುದಿಲ್ಲ, ನಮ್ಗೆ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಸೂರ್ಯಲೋಕದಲ್ಲೂ ಜೀವಿಗಳಿವೆ, ನೀರಿನಲ್ಲೂ ಇದ್ದಾವೆ, ಗಾಳಿಯಲ್ಲೂ ಇದ್ದಾವೆ. ಹಾಗೆ ಆದ್ರೆ ಆ ಎಲ್ಲಾ ಜೀವಿಗಳನ್ನು ಪಾಲಿಸೋನು ನಾನೇ, ಎಲ್ಲರಿಗೂ ಬೀಜವನ್ನು ನೀಡುವ ತಂದೆ ನಾನು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈಗ ನಾವು ಹುಟ್ಟೇವೆ, ನಾವು ಹುಟ್ಟುವ ಮೊದಲೇ ಕೆಲವು ವಿಚಾರಗಳು ನಿರ್ಧರಿಸಲ್ಪಟ್ಟಿವೆ. ನಾವು ಹುಟ್ಟುವಾಗ್ಲೇ ನಮ್ಗೆ ಇಂತಿಂತಹ ಜೀವನ ಅಂತ ಹೇಳುವಂಥದ್ದು ನಿರ್ಧಾರ ಆಗಿದೆ. ನಾವು ಏನೆಲ್ಲ ಅನುಭವಿಸ್ಬೇಕು ಅಂತ ಹೇಳುವಂಥದ್ದು, ಅಥವಾ ಯಾವ ಯೋನಿಯಲ್ಲಿ ನಾವು ಹುಟ್ಟಬೇಕು ಅಂತ ಹೇಳುವಂಥದ್ದು, ಅಥವಾ ಯಾವ ಗುಣತ್ರಯಗಳಿಗೆ ನಾವು ಬದ್ಧರಾಗ್ತೇವೆ ಅಂತ ಹೇಳುವಂಥದ್ದು ಮೊದಲೇ ನಿರ್ಧಾರವಾಗಿದೆ. ಮಮ ಮಾಯಾ ದುರತ್ಯಯ ಅಂತ ಕೃಷ್ಣ ಹೇಳಿದ್ದಾನೆ. ಅವನೇ ನಿರ್ಮಿಸಿದ ಈ ಮಾಯಾಪಾಶದಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೇವೆ. ಇಲ್ಲಿ ಸುಖಕ್ಕಿಂತ ದುಃಖವೇ ಜಾಸ್ತಿ, ಸುಖ ಕಡಿಮೆ, ನಮಗೆ ದುಃಖವೇ ಜಾಸ್ತಿ. ನಾವು ಸುಖವನ್ನು ಅರಸ್ತಾ ಇರ್ತೇವೆ, ನಾವು ಯಾವಾಗ್ಲೂ ಸುಖ ಎಲ್ಲಿ ಸಿಗ್ತದೆ, ಸುಖ ಎಲ್ಲಿ ಸಿಗ್ತದೆ ಅಂತ ಹೇಳಿ ಹುಡುಕ್ತಾ ಇರ್ತೇವೆ. ಆದ್ರೆ ನಾವು ನಿನ್ನೆ ಹೇಳಿದ್ದೇನೆ ನಾವು ತಪ್ಪು ಜಾಗದಲ್ಲಿ ಸುಖವನ್ನು ಹುಡುಕ್ತಾ ಇದ್ದೇವೆ, ತಪ್ಪು ದಾರಿಯಲ್ಲಿ ಸುಖವನ್ನು ಹುಡುಕ್ತಾ ಇದ್ದೇವೆ. ದುಃಖಾಲಯಂ ಅಶಾಶ್ವತಂ ಕೃಷ್ಣ ಹೇಳಿದ್ದು. ಈಗ ಈ ಮೂರು ಗುಣಗಳು ಇರುವಂತಹದ್ದಂದ್ರೆ ಸಾತ್ವಿಕ ಗುಣ, ರಾಜಸ ಗುಣ ಮತ್ತು ತಾಮಸ ಗುಣ. ಇದರಲ್ಲಿ ಯಾರು ಉತ್ತಮ ಅಂತ ಹೇಳಿ, ಇದರಲ್ಲಿ ಈ ಗುಣಗಳಲ್ಲಿ ಇರುವವರಲ್ಲಿ ಯಾರು ಉತ್ತಮ ಅಂತ ಕೇಳಿದ್ರೆ ಸಾತ್ವಿಕ ಗುಣದವರೇ ಉತ್ತಮ. ಸತ್ವ ಅಂದ್ರೆ ಮನುಷ್ಯ ಹೇಗೆ ಇದರಲ್ಲಿ ಹೇಗೆ ಸ್ಥಿತನಾಗಿದ್ದಾನೆ ಅಂತ ಹೇಳಿದ್ರೆ, ಮನುಷ್ಯ ಸತ್ವ ಗುಣದಲ್ಲಿರುವ ಮನುಷ್ಯ ಜ್ಞಾನ ಸಂಪಾದನೆಯ ದಾರಿಯಲ್ಲಿ ಇರ್ತಾನೆ. ಅವನು ಜ್ಞಾನ, ತತ್ವಶಾಸ್ತ್ರದ ಅಧ್ಯಯನ, ಗ್ರಂಥಗಳ ಅಧ್ಯಯನ ಈ ರೀತಿ ಮಾಡ್ತಾ ಇರ್ತಾನೆ. ಬುದ್ಧಿವಂತನಾಗಿರ್ತಾನೆ, ಅವನು ಜ್ಞಾನದ ಅನ್ವೇಷಣೆಯಲ್ಲಿ ತೊಡಗಿರ್ತಾನೆ. ಅವರು ಇತರರಿಗಿಂತ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಇರ್ತಾರೆ, ಶ್ರೇಷ್ಠ ಮಟ್ಟದಲ್ಲಿ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ತಮ್ಮ ವಿದ್ವತ್ತಿನ ಬಗ್ಗೆ ಸ್ವಲ್ಪ ಅಹಂಕಾರ ಕೂಡ ಇರ್ತದೆ, ಅವರ ಬಗ್ಗೆ ಅವರಿಗೆ ಹೆಮ್ಮೆ ಕೂಡ ಇರ್ತದೆ. ಸ್ವಲ್ಪ ಸುಖಕರವಾದ ಜೀವನವನ್ನು ಅವರು ಅನುಭವಿಸ್ತಾರೆ. ಜಾಸ್ತಿ ಅವರಿಗೇನು ಆಸೆ ಆಕಾಂಕ್ಷೆಗಳೇನಿಲ್ಲ, ಏನಿರ್ತದೋ ಅದರಲ್ಲಿ ಅವರು ಜೀವನ ಮಾಡ್ತಾರೆ. ಅಥವಾ ತಾನು ಉತ್ತಮ ಮಟ್ಟದಲ್ಲಿ ಇದ್ದೇನೆ ಅಂತ ಹೇಳಿ ಅವರು ಒಪ್ಪಿಕೊಳ್ತಾರೆ. ಇಷ್ಟು ಸಾಕು ನನಗೆ ಅಂತ ಹೇಳುವ ಒಂದು ನಿರ್ಧಾರಕ್ಕೂ ಕೂಡ ಅವರು ಬಂದಿರ್ತಾರೆ. ಇನ್ನು ರಜೋಗುಣದವರು ಅತಿಯಾದ ಆಸೆ ಮತ್ತು ಬಯಕೆಗಳಿಂದ ಅವರು ಕೂಡಿರ್ತಾರೆ. ಇದು ಲಕ್ಷಣಗಳನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಸತ್ವಗುಣದವರು ಜ್ಞಾನದ ಸಾಧನೆಯಲ್ಲಿ ತೊಡಗಿರ್ತಾರೆ, ಜ್ಞಾನಕ್ಕಾಗಿ ಅವರು ಹುಡುಕಾಟ ಮಾಡ್ತಾ ಇರ್ತಾರೆ. ಅದೇ ರಜೋಗುಣದವರು ಅವರ ಆಸೆಗಳಿಂದ ಅವರು ತುಂಬಿ ಹೋಗಿರ್ತಾರೆ, ಬಯಕೆಗಳಿಂದ ಅವರು ತುಂಬಿ ಹೋಗಿರ್ತಾರೆ. ಅತಿಯಾದ ಸಂಸಾರ ಸುಖವನ್ನು ಅವರು ಬಯಸ್ತಾರೆ. ಇಂದ್ರಿಯ ಸಂಸಾರವನ್ನು ಸುಖವಾಗಿ ಇಟ್ಕೊಳ್ಳಿಕ್ಕೆ, ದೊಡ್ಡ ಮನೆ ಕಟ್ಟಲಿಕ್ಕೆ ಅಥವಾ ದೊಡ್ಡ ಕಾರ್ ತಗೊಳ್ಳಿಕ್ಕೆ ಅವರು ಅತಿಯಾಗಿ ಕಷ್ಟಪಡ್ತಾರೆ, ಉಗ್ರ ಕರ್ಮವನ್ನು ಮಾಡ್ತಾರೆ. ಅವರು ಕಷ್ಟಪಟ್ರೆ ಯಶಸ್ಸು ಸಿಗ್ತದೆ ಅಲ್ವಾ, ಎಲ್ಲರಿಗೂ ಗೊತ್ತಿರುವಂತದ್ದು. ಹಾರ್ಡ್ ವರ್ಕ್ ಮಾಡಿದ್ರೆ ಅಲ್ಲಿ ಯಶಸ್ಸು ಖಂಡಿತ. ಆ ಯಶಸ್ಸನ್ನು ಉಳಿಸ್ಕೊಳ್ಳಿಕ್ಕೆ ಪುನಃ ಅವರು ಹಾರ್ಡ್ ವರ್ಕ್ ಮಾಡ್ಬೇಕಾಗ್ತದೆ, ಪುನಃ ಕಷ್ಟಪಡ್ಬೇಕಾಗ್ತದೆ. ಅವರು ಈ ರೀತಿ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಇರ್ತಾರೆ, ಉಗ್ರ ಕರ್ಮದಲ್ಲಿ ತೊಡಗಿಕೊಳ್ತಾರೆ. ಅವರಿಗೆ ದೇವರು, ಪೂಜೆ, ತಪಸ್ಸು ಇತ್ಯಾದ್ರಲ್ಲಿ ಯಾವುದ್ರಲ್ಲಿ ಅಂತಹ ಆಸಕ್ತಿ ಏನು ಇರುವುದಿಲ್ಲ.
ಅವರು ದೇವಸ್ಥಾನ, ಶಾಲೆ ಇಂಥದ್ದನ್ನೆಲ್ಲ ಅವರು ಕಟ್ಟಬಹುದು. ಆದ್ರೆ ಅದರ ಒಂದು ನಂಬಿಕೆ ಇದ್ದು ಅವರು ಮಾಡುವಂತದ್ದಲ್ಲ. ಅವ್ರ ಹತ್ರ ಹಣ ಉಂಟು, ಹೆಸರಿಗೋಸ್ಕರ ಅವರು ಮಾಡ್ತಾರೆ. ಅಲ್ಲಿ ಅವರು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳುವ ಒಂದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಜನಾರ್ದನನ ಬಗ್ಗೆ ಗೊತ್ತಿರುವುದಿಲ್ಲ, ಜನಾರ್ದನನ ಜ್ಞಾನ ಇಲ್ಲ ಅವರಿಗೆ. ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳೋ ಒಂದು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಇನ್ನು ತಮೋ ಗುಣದವರು, ಅವರಿಗೆ ಯಾವುದೇ ಜ್ಞಾನ ಇಲ್ಲ, ಯಾವುದು ಬೇಡ ಅವರಿಗೆ. ಅವರು ಒಂದು ರೀತಿ ಗಾಢಾಂಧಕಾರದಲ್ಲಿ ಇರ್ತಾರೆ. ಯಾವುದು ಕೆಟ್ಟದು, ಯಾವುದು ಒಳ್ಳೆದು ಎನ್ನುವ ಪರಿಜ್ಞಾನ ಕೂಡ ಅವರಿಗೆ ಇರುವುದಿಲ್ಲ. ಹೆಚ್ಚು ಹೇಳಿಕ್ ಹೋದ್ರೆ ಅವರೊಂದು ಕೆಟ್ಟ ಚಟಕ್ಕೆ ಬಲಿಯಾಗಿರ್ತಾರೆ. ಅಗತ್ಯಕ್ಕಿಂತ ಹೆಚ್ಚಿನ ಸಮಯವನ್ನು ಅವರು ನಿದ್ರೆಯಲ್ಲೇ ಕಳೆಯುತ್ತಾರೆ, ನಿದ್ರಾಂಶರಾಗಿಯೇ ಇರ್ತಾರೆ. ಅವರು ಯಾವುದ್ರಲ್ಲಿ ಅವರಿಗೆ ಉತ್ಸಾಹ ಇರುವುದಿಲ್ಲ, ಯಾವ ಕೆಲಸವನ್ನು ಅವರು ಉತ್ಸಾಹದಿಂದ ಮಾಡುವುದಿಲ್ಲ. ಈ ರೀತಿಯ ಒಂದು ರೀತಿಯ ಭ್ರಾಂತಿಯ ಸ್ಥಿತಿಯಲ್ಲಿ ಇರ್ತಾರೆ. ಈ ರೀತಿಯವರು ತಮೋ ಗುಣದವರ ಮನಸ್ಥಿತಿ ಹಾಗಿರ್ತದೆ. ಸತ್ವಗುಣದವರು ಜ್ಞಾನಕ್ಕಾಗಿ ಹಂಬಲಿಸ್ತಾರೆ. ರಜೋಗುಣದವರು ಕಷ್ಟಪಟ್ಟು ಸಂಪಾದನೆ ಮಾಡುವ ಇಂದ್ರಿಯ ಬಯಕೆಗಳನ್ನು ತೃಪ್ತಿಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮೂರನೇ ವಿಭಾಗಕ್ಕೆ ಅಂದ್ರೆ ತಮೋ ಗುಣದ ಜನರಿಗೆ ಯಾವುದೂ ಬೇಡ, ಎಲ್ಲ ಅನ್ಯಾಯಗಳನ್ನು ಮಾಡುವಂತಹ ಒಂದು ರೀತಿಯಲ್ಲಿ ಅವರ ಜೀವನ ನಡೀತಾ ಇರ್ತದೆ. ರಜೋಗುಣ ಅವರನ್ನು ಕಾಮ್ಯ ಕರ್ಮಕ್ಕೆ ಅಂಟಿಕೊಳ್ಳುವಂತೆ ಮಾಡ್ತದೆ. ತಮೋ ಗುಣ ಅವನ ಬುದ್ಧಿಶಕ್ತಿಯನ್ನು ಕವಿದು ಹುಚ್ಚಿಗೆ ದೂಡುತ್ತದೆ. ಈಗ 9ನೇ ಶ್ಲೋಕದಿಂದ ಕೃಷ್ಣ ಮತ್ತೆ 9 ಶ್ಲೋಕದವರೆಗೆ ಕೃಷ್ಣ ಇಲ್ಲಿ ಈ ಗುಣಗಳು ಏನು, ಅದರ ಲಕ್ಷಣಗಳೇನು ಅಂತ ಹೇಳೋದ್ರ ಬಗ್ಗೆ ಹೇಳ್ತಾನೆ. ರಜಸ್ತಮಶ್ಚ ಅಭಿಭೂಯಃ ಸತ್ವಂ ಭವತಿ ಭಾರತಃ, ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. 10ನೇ ಶ್ಲೋಕ ಮಾತಾಜಿ. ಭರತವಂಶನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಧಾನವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣವನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣವನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. 11ನೇ ಶ್ಲೋಕ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತಥಾ ವಿದ್ಯಾದ್ ವಿವೃದ್ಧಂ ಸತ್ವಮಿತ್ಯುತ. ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ, ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಅರ್ಜುನನೇ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್, ತದೋತ್ತಮ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕವನ್ನು ತಲುಪುತ್ತಾನೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಶು ಜಾಯತೆ, ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮದಲ್ಲಿ ತೊಡಗಿರುವ ಮತ್ತೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಕರ್ಮಣಃ ಸುಕೃತಸ್ಯಾಹೋ ಸಾತ್ವಿಕಂ ನಿರ್ಮಲಂ ಫಲಂ, ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಸತ್ವಸಂಗಾಯತೆ ಜ್ಞಾನಂ ರಜಸೋ ಲೋಭ ಏವಚ, ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವಚ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹು ಮೂರ್ಖತನ, ಹುಚ್ಚು, ಭ್ರಾಂತಿಗಳು ಬೆಳೆಯುತ್ತದೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ತ್ವಾ ಮಧ್ಯೆ ತಿಷ್ಟಂತಿ ರಾಜಸಃ, ಜಗನ್ಯ ಗುಣ ವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಃ.
ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರುತ್ತಾರೆ. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ವಾಸ ಮಾಡುತ್ತಾರೆ. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುತ್ತಾರೆ. ಈ ರೀತಿ ಆ ಗುಣ, ಈ 3 ಗುಣಗಳನ್ನು ಹೊಂದಿರುವವರ ಬಗ್ಗೆ ಕೃಷ್ಣ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ. ಈ 3 ಗುಣಗಳು ಎಲ್ಲಾ ಜೀವಿಗಳಲ್ಲೂ ಇರ್ತದೆ. ಬರೀ ಸಾತ್ವಿಕ ಗುಣವೇ ಇರುವಂತಹ ಮನುಷ್ಯ, ಅಥವಾ ಬರೀ ರಜೋಗುಣವೇ ಇರುವಂತಹ ಜೀವಿ, ಅಥವಾ ಬರೀ ತಾಮಸ ಇರುವಂತಹ ಜೀವಿ, ಮನುಷ್ಯ ಜನ್ಮಗಳಲ್ಲಿ ಅಂದ್ರೆ ಬರೀ ತಾಮಸ ಇರುವಂತಹ ಈ ಪ್ರಾಣಿಗಳೆಲ್ಲ ತಾಮಸ ಗುಣದಲ್ಲಿ ಇರ್ತವೆ. ಅವುಗಳಿಗೆ ಆಹಾರ, ನಿದ್ರೆ, ಮೈಥುನ ಮಾತ್ರ ಅವುಗಳ ರಕ್ಷಣೆ, ಇಷ್ಟು ಮಾತ್ರ ಅವುಗಳ ಧ್ಯೇಯ. ಅವುಗಳಿಗೆ ಜ್ಞಾನದ ಅವಶ್ಯಕತೆ ಇಲ್ಲ, ಅವುಗಳಿಗೆ ಅದು ಗೊತ್ತಾಗುದಿಲ್ಲ. ನಾನಿಲ್ಲಿ ಮನುಷ್ಯರ ಬಗ್ಗೆ ಹೇಳ್ತಾ ಇರೋದು. ಬರೀ ಸಾತ್ವಿಕ ಮನುಷ್ಯರು ಅಥವಾ ಬರೀ ರಜೋಗುಣ ಇರುವಂತಹ ಮನುಷ್ಯರು ಅಥವಾ ಪೂರ್ತಿ ತಮೋಗುಣ ಇರುವಂತಹ ಮನುಷ್ಯರು ಯಾರು ಇಲ್ಲ. ಎಲ್ಲಾ ಮನುಷ್ಯರಲ್ಲೂ ಇದು ಬೇರೆ ಬೇರೆ ಪ್ರಮಾಣದಲ್ಲಿ ಸೇರಿರ್ತದೆ. ಸತ್ವಗುಣ ಅಧಿಕ ಇದ್ದಾಗ ತಮೋಗುಣ ಮತ್ತು ತಾಮಸ ಗುಣವನ್ನು ಅದು ಸೋಲಿಸ್ತದೆ. ಸತ್ವಗುಣವೇ ಮೇಲೆ ನಿಲ್ತದೆ. ಅವರು ಸ್ವಲ್ಪ ಸಾತ್ವಿಕರಾಗಿರ್ತಾರೆ. ಇನ್ನು ರಜೋಗುಣ ಅಧಿಕವಿದ್ದಾಗ ಸತ್ವಗುಣ ಮತ್ತು ತಾಮಸ ಗುಣ ಸೋಲಲ್ಪಡ್ತದೆ. ಅವರಿಗೆ ಅವರ ಕೆಲಸ, ಅದರ ಮೇಲೆ ಅವರ ಯಾವಾಗ್ಲೂ ಕಣ್ಣು ನೆಟ್ಟಿರ್ತದೆ. ಅವ್ರು ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾರೆ ಅಂತ ಅದರ ಅರ್ಥ ಅಲ್ಲ. ಆದ್ರೆ ಅವ್ರಿಗೆ ಅವರ ಕೆಲಸ ಆಯ್ತು, ಅವರ ಇಂದ್ರಿಯ ತೃಪ್ತಿಗೆ ಬೇಕಾದ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳೋದ್ರಲ್ಲಿ ಅವರ ಮನಸ್ಸು ನೆಟ್ಟಿರ್ತಾರೆ. ಇನ್ನು ತಾಮಸ ಗುಣದವರಿಗೆ ಈ 2 ಗುಣಗಳು ತುಂಬಾ ಕೆಳಮಟ್ಟದಲ್ಲಿ ಇರ್ತದೆ. ತಾಮಸ ಗುಣವೇ ಅವರಲ್ಲಿ ಅಧಿಕವಾಗಿರ್ತದೆ. ಯಾವಾಗಲೂ ನಿದ್ರೆ ಅಥವಾ ಕೆಟ್ಟ ಅಭ್ಯಾಸಗಳು, ದೇವರ ಗ್ರಂಥಗಳ ಬಗ್ಗೆ ಯಾವುದೇ ಜ್ಞಾನ ಇರುವುದಿಲ್ಲ, ಯಾವುದೇ ಕೆಲಸದಲ್ಲಿಯೂ ಅವರ ಮನಸ್ಸು ನೆಟ್ಟಿರುವುದಿಲ್ಲ. ಇಂಥ ಜನಗಳು ನಾವು ತುಂಬಾ ನೋಡ್ತೇವೆ. ಹುಚ್ಚರು ಅಂತ ಹೇಳಿದ್ರೆ ನಾವು ಬುದ್ಧಿಭ್ರಮಣೆಯಾದ ಹುಚ್ಚರನ್ನು ಹೇಳುವುದಿಲ್ಲ. ಬುದ್ಧಿ ಇರುವಂತವರು ಕೂಡ ಈ ರೀತಿ ಇರುವವರು ಎಷ್ಟೋ ಜನ ಇದ್ದಾರೆ. ಬುದ್ಧಿ ಬೇಕಾದಷ್ಟು ಇರ್ತದೆ ಅವರಿಗೆ, ಆದ್ರೂ ಕೂಡ ತಮೋಗುಣದಲ್ಲಿ ಇರುವವರ ರೀತಿ ಅವರು ಇರ್ತಾರೆ. ನಮ್ಮಲ್ಲಿ ಈ ಯುದ್ಧ, ಈ 3 ಗುಣಗಳ ಯುದ್ಧ ನಮ್ಮಲ್ಲಿ ಆಗ್ತಾ ಇರ್ತದೆ. ನಮ್ಮ ಒಳಗೆ ಅದು ನಡೀತಾ ಇರ್ತದೆ. ಕೆಲವು ಸಲ ಸತ್ವಗುಣ ಮೇಲೆ ನಿಲ್ತದೆ, ಕೆಲವು ಸಲ ತಾಮಸ ಗುಣ ಮೇಲೆ ನಿಲ್ತದೆ, ಕೆಲವು ಸಲ ರಜೋಗುಣ ನಮ್ಮನ್ನು ಎಲ್ಲವನ್ನು ಮೀರಿ ಮೇಲೆ ನಿಲ್ತದೆ. ನಾವು ಯಾವಾಗ್ಲೂ ಆದಷ್ಟು ಸತ್ವಗುಣದಲ್ಲಿ ನೆಲೆಯಾಗಿರ್ಲಿಕ್ಕೆ ನೋಡ್ಬೇಕು. ಆದಷ್ಟು ರಜೋಗುಣವನ್ನು ನಮ್ಮ ಮನಸ್ಸಿನ ಮೂಲಕ ಅದನ್ನು ರಜೋಗುಣ ಮತ್ತು ತಾಮಸ ಗುಣಗಳನ್ನು ಮೇಲೆ ಬೆರೆದ ಹಾಗೆ ನಮ್ಮ ಮನಸ್ಸನ್ನು ಅಂಕೆಯಲ್ಲಿಡಬೇಕು. ಆದಷ್ಟು ಸತ್ವಗುಣದಲ್ಲಿ ಇದ್ದಾಗ ನಾವು ಶಾಂತಿಯಿಂದ ಕೆಲಸಗಳನ್ನು ಮಾಡ್ಲಿಕ್ಕಾಗ್ತದೆ. ರಜೋಗುಣದಲ್ಲಿ ನಮ್ಮ ಮನಸ್ಸು ಸ್ವಲ್ಪ ಕಲ್ಲೋಲವಾಗಿರ್ತದೆ. ತಮೋಗುಣದಲ್ಲಿ ಅದು ಭ್ರಾಂತಿಯಿಂದಲೇ ಕೂಡಿರ್ತದೆ. ಸಾತ್ವಿಕ ಗುಣ ಅಧಿಕ ಇದ್ದವರಲ್ಲಿ ಅದು ಪ್ರಕಾಶವನ್ನು ಕೊಡ್ತದೆ. ಅಂದ್ರೆ ಎಲ್ಲ ಇಂದ್ರಿಯಗಳ ಮೂಲಕ ಅದು ಸತ್ವಗುಣ ಇದ್ದವರ ಇಂದ್ರಿಯಗಳು ಪ್ರಕಾಶಿಸಲ್ಪಡ್ತದೆ ಅಂತ ಇಲ್ಲಿ ಹೇಳಿದ ಅಂದ್ರೆ ಅದ್ರಲ್ಲಿ ಲೈಟ್ ಬರ್ತದೆ ಅಂತ ಹೇಳಿ ಅರ್ಥ ಅಲ್ಲ, ಪ್ರಕಾಶ ಬರ್ತದೆ ಅಂತ ಹೇಳಿ ಅರ್ಥ ಅಲ್ಲ. ಅವರು ಅಂತಹ ಮನುಷ್ಯರು, ಸತ್ವಗುಣ ಅಧಿಕವಾಗಿರುವಂತಹ ಮನುಷ್ಯರು, ಜೀವಿಗಳು ಎಲ್ಲವನ್ನು ಸರಿಯಾಗಿ ನೋಡಬಲ್ಲರು, ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಅಂದ್ರೆ ಇಂದ್ರಿಯಗಳು, ಈಗ ಕಣ್ಣಿನ ಮೂಲಕ ಅವರು ಸರಿಯಾದದ್ದನ್ನು ಮಾತ್ರ ನೋಡ್ತಾರೆ. ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವರ ಮೂರ್ತಿಯನ್ನು ನೋಡ್ತಾರೆ. ಆ ರೀತಿ ಅವರು ಸತ್ವಗುಣದಲ್ಲಿ ನೆಲೆ ನಿಂತಾಗ ಅವರ ಕಣ್ಣುಗಳು ಒಳ್ಳೆಯದನ್ನು ನೋಡ್ಲಿಕ್ಕೆ ಮಾತ್ರ ಇಚ್ಛೆ ಪಡ್ತವೆ. ಕಿವಿಯಿಂದ ಒಳ್ಳೆಯದನ್ನು ಮಾತ್ರ ಕೇಳ್ತಾರೆ. ಇದು ಕೃಷ್ಣ ಕಥೆ, ಇದನ್ನು ನಾನು ಕೇಳಬೇಕು. ಬೇರೆ ಊರಿನ ಕತೆ ಅದು ನನಗೆ ಅಗತ್ಯ ಇಲ್ಲ, ಅದು ನನಗೆ ಬೇಡ, ಇದರಲ್ಲಿ ನಾನು ಯಾವ ತಲೆ ಹಾಕಬಾರ್ದು ಅಂತಹ ಒಂದು ಬುದ್ಧಿವಾದವನ್ನು ಅವರಿಗೆ ಹೇಳಿಕೊಳ್ತಾರೆ. ಆ ಬುದ್ಧಿವಾದ ನಾವು ನಮ್ಗೆ ಹೇಳ್ಕೊಳ್ಬೇಕು. ಹಾಗೆ ಕಿವಿಯ ಮೂಲಕ ಅವರು ಉತ್ತಮ ಜ್ಞಾನ ಸಂಪಾದನೆ ಮಾಡಬಹುದು ಒಳ್ಳೆಯ ರೀತಿಯಲ್ಲಿ. ಆಗ ಅದು ಪ್ರಕಾಶಿಸಲ್ಪಡ್ತದೆ, ಆ ಕಿವಿ ಅಥವಾ ಆ ಕಣ್ಣು. ಸರಿಯಾದ ವಸ್ತುಗಳ ರುಚಿಯನ್ನು ನೋಡಬಲ್ಲರು. ಕೆಟ್ಟ ಅಭ್ಯಾಸಗಳಿಗೆ ಅವರು ಬಲಿಯಾಗುವುದಿಲ್ಲ. ಅವರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳುವ
ಅದನ್ನು ವಿಭಾಗ ಮಾಡುವಂತಹ ಬುದ್ಧಿ ಅವರಿಗೆ ಇರ್ತದೆ. ಇದು ಕೆಟ್ಟದ್ದು, ಇದರ ಸಂಘಕ್ಕೆ ನಾನು ಬೀಳಬಾರದು, ಇದು ಉತ್ತಮ, ಇಂಥವರ ಸಂಘ ನಾನು ಮಾಡಬೇಕು ಅಂತ ಹೇಳುವ ಪರಿಜ್ಞಾನ ಅವರಲ್ಲಿ ಇರ್ತದೆ. ತಮ್ಮ ಕರ್ಮೇಂದ್ರಿಯಗಳನ್ನು ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾರೆ. ಸತ್ವಗುಣದಲ್ಲಿ ಇದ್ದವರಿಗೆ ಆಸೆಗಳು ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಅವರಿಗೆ ಯಾವುದೇ ಆಸೆಗಳಿಲ್ಲ, ಎಲ್ಲಾ ಆಸೆಗಳನ್ನ ಅವರು ಅದುಮಿಡ್ತಾರೆ, ಇಟ್ಟಿರ್ತಾರೆ ಅಂತ ಹೇಳುವ ಅರ್ಥ ಅಲ್ಲ. ಆದ್ರೆ ಅದು ಅವರಿಗೆ ಹತೋಟಿಯಲ್ಲಿದೆ. ಯಾವ ಆಸೆಗಳನ್ನು ಪೂರೈಸಬೇಕು, ಯಾವ ಆಸೆಗಳಿಗೆ ನಾನು ಕಡಿವಾಣ ಹಾಕ್ಬೇಕು ಅಂತ ಹೇಳುವ ಜ್ಞಾನ ಅವರಲ್ಲಿ ಇರ್ತದೆ. ಆದ್ರಿಂದ ಅಲ್ವಾ ಅವರು ಶಾಸ್ತ್ರಗಳ ಪಠಣ ಅಥವಾ ಜ್ಞಾನ ಸಂಪಾದನೆಗೋಸ್ಕರ ಅವರು ಮುಂದಡಿ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಅವರು ಯಾವಾಗ್ಲೂ ತಮ್ಮ ದೃಢ ನಿರ್ಧಾರದಲ್ಲಿ ಸ್ಥಿತರಾಗಿರ್ತಾರೆ. ಯಾವುದೋ ಒಂದು ನಿರ್ಧಾರ ಮಾಡಿದ್ರೆ ಅಂತವರು ಅದರಲ್ಲಿ ಸ್ವಲ್ಪ ದೃಢವಾಗಿರ್ತಾರೆ. ಇದು ಸತ್ವಗುಣದವರ ಲಕ್ಷಣಗಳು. ಇನ್ನು ಕೆಲವು ಸಲ ಮನುಷ್ಯನಲ್ಲಿ ರಜೋಗುಣ ಅಧಿಕವಾಗಿ ಸತ್ವಗುಣ ಮತ್ತು ತಮೋಗುಣವನ್ನು ಮೀರಿ ನಿಲ್ತದೆ. ಅದು ಅಂತಹ ಜೀವಿಯ ಲಕ್ಷಣ ಅಂದ್ರೆ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮಗಳು, ಉಗ್ರ ಕರ್ಮ, ಇಂದ್ರಿಯ ತೃಪ್ತಿಗೋಸ್ಕರ ಅತಿಯಾಗಿ ಕೆಲಸ ಮಾಡುವುದು. ಅವನಿಗೆ ಎಷ್ಟು ಬಂದ್ರೂ ಸಾಲದು, ಇನ್ನಷ್ಟು ಬೇಕೆಂಬ ಆಸೆ ಅವನಿಗೆ, ಎಷ್ಟು ಸಿಕ್ಕಿದ್ರು ಸಾಲದು. ಒಳ್ಳೆ ಕಾರ್ಯ ಇರ್ತದೆ ಅವನ ಹತ್ರ, 2 ವರ್ಷ ಕಳೆಯುವಾಗ ಪುನಃ ಇದು ಹಳ್ತಾ ಇತ್ತು, ಇನ್ನೂ ಉತ್ತಮವಾದ ವಿಶೇಷಗತ ಉಳ್ಳ ಕಾರ್ ತಗೊಳ್ಬೇಕು. ಮನೆಯಲ್ಲಿ ಟಿವಿ ಉಂಟು, ಇದು ಸಣ್ಣದಾಯ್ತು, ಇದು ಸ್ವಲ್ಪ ದೊಡ್ಡ ಟಿವಿ ತಗೊಳ್ಬೇಕು, ಚಂದ, ನಾನು ಒಳ್ಳೆ ಪಿಕ್ಚರ್ ನೋಡ್ಬೇಕು ಇದರಲ್ಲಿ. ಆ ರೀತಿ ಅವನ ಆಸೆಗಳಿಗೆ ಕೊನೆ ಇರುವುದಿಲ್ಲ. ಇದರಲ್ಲೇ ಅವನು ಬಿದ್ದು ತೊಳಲಾಡ್ತಾ ಇರ್ತಾನೆ. ಸಂಸಾರಕ್ಕಾಗಿ ಹಗಲಿರುಳು ಕಷ್ಟಪಡ್ತಾ ಇರ್ತಾನೆ. ಅವನ ಇಂದ್ರಿಯ ತೃಪ್ತಿಯ ಬಯಗಳು ಒಂದರ ಹಿಂದೆ ಒಂದರಂತೆ ಬರ್ತಾ ಇರ್ತದೆ, ಅದಕ್ಕೆ ಕೊನೆಯೇ ಇಲ್ಲ. ಅದನ್ನ ಪೂರೈಸುವುದರಲ್ಲಿ ಅವನ ಬಹುಕಾಲ ಜೀವನ ಮುಗ್ದು ಹೋಗಿರ್ತದೆ. ಇನ್ನು ತಮೋಗುಣದವರು ಅವರು ಈ ಜ್ಞಾನದತ್ತ ಅಥವಾ ಒಳ್ಳೆಯ ವಿಚಾರಗಳತ್ತ ಅವರು ಮುಖವೇ ಮಾಡುವುದಿಲ್ಲ. ಅವರಿಗಂತಹ ಬಯಕೆಗಳು ಅವರಿಗೆ ಗೊತ್ತೇ ಇಲ್ಲ. ಅವರಿಗೆ ಒಳ್ಳೆಯ ವಿಷಯಗಳ ಬಗ್ಗೆ ಅವರು ಒಂಥರ ಕಿವುಡರು. ಎಲ್ಲಿ ಕೆಟ್ಟ ವಾರ್ತೆಗಳು ಕೇಳ್ತಾ ಉಂಟೋ, ಎಲ್ಲಿ ಕೆಟ್ಟ ವಿಷಯಗಳು ನಡೀತಾ ಉಂಟೋ ಅಲ್ಲೇ ಇರ್ತಾರೆ ಅವರು. ಅವರು ಅಜ್ಞಾನದ ಅಂಧಕಾರದಲ್ಲಿ ಇರ್ತಾರೆ, ಅಡಿಕ್ಟ್ ಆಗಿರ್ತಾರೆ. ಅವರು ಅವರನ್ನು ಅಲ್ಲಿಂದ ಹೊರಗೆ ತರುವವರು ಯಾರು ಇರುವುದಿಲ್ಲ. ಆ ರೀತಿ ಅವರು ಅಷ್ಟು ಕೆಟ್ಟ ದುರಾಭ್ಯಾಸಗಳಿಗೆ ಅಡಿಕ್ಟ್ ಆಗಿರ್ತಾರೆ. ನಾವು ನಮ್ಮ ಈ ಸಮಾಜದಲ್ಲೇ ಈಗ ನೋಡ್ಬೋದು, ಎಷ್ಟೆಲ್ಲ ಕೆಟ್ಟ ಗುಣಗಳಿಗೆ ಯುವ ಜನಾಂಗ ಬಲಿಯಾಗ್ತಾ ಇದೆ ಅಂತ ಹೇಳಿ. ಅವರನ್ನು ಜ್ಞಾನದ ಕಡೆ ಮುಖ ಮಾಡಿದ್ರೆ ಅವರು ಬುದ್ಧಿವಂತರಾಗ್ಬೋದು. ಆದ್ರೆ ಅದನ್ನೆಲ್ಲ ಬಿಟ್ಟು ಅವರು ಕೆಟ್ಟ ದಾರಿಗಳತ್ತ ಸಾಕ್ತಾ ಇರ್ತಾರೆ. ಇವರ ತಮೋಗುಣ ಇವರಲ್ಲಿ ಅಧಿಕವಾಗಿರ್ತದೆ. ಯಾವುದೇ ನಿಯಂತ್ರಕ ತತ್ವಗಳನ್ನು ಅವರು ಅನುಸರಿಸುವುದಿಲ್ಲ. ಅತಿಯಾಗಿ ನಿದ್ದೆ ಮಾಡುವುದು, ಶಕ್ತಿ ಇದ್ರೂ ಕೆಲಸ ಮಾಡದೇ ಇರುವುದು, ಇಚ್ಛಾಶಕ್ತಿಯ ಕೊರತೆ, ಇದೆಲ್ಲ ತಮೋಗುಣ ಇರುವಂತಹ ಮನುಷ್ಯರಲ್ಲಿ ಅಧಿಕವಾಗಿರ್ತದೆ. ಈ ಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ, ಸತ್ವಗುಣದಲ್ಲಿ, ರಜೋಗುಣದಲ್ಲಿ ಮತ್ತು ತಮೋಗುಣದಲ್ಲಿ ದೇಹತ್ಯಾಗ ಮಾಡಿದಾಗ ಏನಾಗ್ತದೆ, ಅಂತವರು ಎಲ್ಲಿ ಹೋಗ್ತಾರೆ, ಅವರಿಗೆ ಯಾವ ರೀತಿಯ ಜೀವನ ಸಿಗ್ತದೆ ಅಂತ ಹೇಳುವುದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸತ್ವಗುಣದಲ್ಲಿ ದೇಹ ತ್ಯಾಗ ಮಾಡಿದವರು ಮೇಲಿನ ಲೋಕಗಳಿಗೆ ಏರ್ತಾರೆ. ಅಂದ್ರೆ ಬ್ರಹ್ಮಲೋಕದಂತ ಮೇಲೆ 9 ಲೋಕಗಳಿವೆ, ಹಾಗೆ ಕೆಳಗೆ ಕೂಡ ಲೋಕಗಳಿವೆ. ಪಾತಾಳ ಲೋಕ ಅತ್ಯಂತ ಕೆಳಗಿನದ್ದು, ಬ್ರಹ್ಮಲೋಕ ಅತ್ಯಂತ ಮೇಲಿನದ್ದು. ಆ ರೀತಿಯ ಮೇಲಿನ ಲೋಕಗಳಿಗೆ ಅವರು ಏರ್ತಾರೆ. ಅಂದ್ರೆ ಅವರು ಜ್ಞಾನ ಕಾರ್ಯಗಳನ್ನು ಮಾಡಿರ್ತಾರೆ. ಋಷಿ ಮುನಿಗಳು ಕೆಲವು ಅಂತಹ ಲೋಕಗಳಿಗೆ ಹೋಗ್ತಾರೆ. ಊರ್ಧ್ವ ಲೋಕದಲ್ಲಿ ಅವರು ಜನ್ಮವೆತ್ತುತ್ತಾರೆ. ರಜೋಗುಣದಲ್ಲಿ ದೇಹ ತ್ಯಾಗವಾದರೆ ಪುನಃ ಭೂಮಿಯಲ್ಲಿಯೇ ಫಲಾಪೇಕ್ಷೆ ಇರುವ ಕರ್ಮ ಮಾಡುವರ ಮಧ್ಯೆ ಹುಟ್ಟುತ್ತಾನೆ. ಮತ್ತು ತಮೋಗುಣದಲ್ಲಿ ಸತ್ತರೆ, ತಮೋಗುಣದಲ್ಲಿ ಮನುಷ್ಯ ದೇಹ ತ್ಯಾಗ ಮಾಡಿದರೆ ಭೂಮಿಯಲ್ಲಿ ಕೆಳಗಿನ ಯೋನಿಗಳಲ್ಲಿ ಅಂದ್ರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ, ಅಥವಾ ಇನ್ನೂ ಕೆಳಗಿನ ಲೋಕಗಳಲ್ಲಿ ಅವನು ಜನ್ಮವೆತ್ತುತ್ತಾನೆ.
ಇನ್ನು ಕೃಷ್ಣ ಹೇಳ್ತಾನೆ, ಸತ್ವಗುಣದಲ್ಲಿ ಕೆಲಸ ಮಾಡುವವರ ಮತ್ತು ಸತ್ವಗುಣದಲ್ಲಿ ರಜೋಗುಣದಲ್ಲಿ ಕೆಲಸ ಮಾಡುವವರು ಮತ್ತು ತಮೋಗುಣದಲ್ಲಿ ಕೆಲಸ ಮಾಡುವವರ ಯಾವ ರೀತಿಯ ಫಲವನ್ನು ಉಣ್ತಾರೆ, ಅವರು ಅವರಿಗೆ ಆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಯಾವ ರೀತಿಯ ಫಲ ಸಿಗ್ತದೆ ಹೇಳೋದನ್ನ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸತ್ವಗುಣದವರು ಸುಖವನ್ನು ಅನುಭವಿಸ್ತಾರೆ, ಅದರ ಫಲ ಅವರಿಗೆ ಸುಖ 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 ಸಿಗ್ತದೆ ಅವರಿಗೆ. ಸುಕೃತದ ಫಲ ಪರಿಶುದ್ಧವಾದದ್ದು, ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಸಿಗ್ತದೆ, ನಾವು ನೋಡಿದ್ದೇವೆ ಅದನ್ನು. ಆ ಫಲ ಅನುಭವಿಸ್ತಾರೆ ಅವರು. ರಜೋಗುಣದಿಂದ ಮಾಡಿದ ಕೆಲಸದಿಂದ ದುಃಖ ಬರ್ತದೆ. ಕೆಲಸ ಪುನಃ ಕೆಲಸ ಪುನಃ ಕೆಲಸ, ಉಗ್ರ ಕರ್ಮ, ಇದರಿಂದ ದುಃಖವೇ ಬರ್ತದೆ. ತಮೋಗುಣದವರು ಮಾಡಿದ ಕೆಲಸದಿಂದ ಅಜ್ಞಾನವೇ, ಅವರು ಪುನಃ ಪುನಃ ಅಜ್ಞಾನದಲ್ಲಿ ಅಂಧಕಾರಕ್ಕೆ ಇಳಿದು ಹೋಗ್ತಾರೆ ಅವರು. ಸತ್ವಗುಣದವರು ಮಾಡಿದಂತಹ ಪುಣ್ಯ ಕರ್ಮದಿಂದ ಅವರು ಪರಿಶುದ್ಧರಾಗಿ, ಅಂದ್ರೆ ಭ್ರಾಂತಿಯಿಂದ ಮುಕ್ತರಾಗಿ ಸುಖದ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಅವರಿಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತ ಹೇಳುವ ಪರಿಜ್ಞಾನ ಇರ್ತದೆ ಅಲ್ವಾ, ಅದನ್ನು ಅವರು ವಿಭಾಗ ಮಾಡ್ಲಿಕ್ಕೆ ಗೊತ್ತುಂಟು ಅವರಿಗೆ. ಯಾವುದು ಕೆಟ್ಟದು, ಯಾವುದು ತಪ್ಪು, ಯಾವುದು ಸತ್ಯ ಸರಿ, ಯಾವುದು ಸುಳ್ಳು ಅಂತ ಹೇಳುವ ವಿಭಾಗವನ್ನು ಮಾಡಿ, ಆ ರೀತಿ ಅವರು ತಪ್ಪು ಇರುವ ಕಡೆ ಅವರು ಹೋಗುದಿಲ್ಲ, ತಪ್ಪುಗಳನ್ನು ಅವರು ಆದಷ್ಟು ಮಾಡೋದೇ ಇಲ್ಲ. ಆ ರೀತಿಯಿಂದ ಇರೋದ್ರಿಂದ ಅವರ ಮನಸ್ಸಿನಲ್ಲಿ ಯಾವುದೇ ಕಷ್ಟ ಇರುವುದಿಲ್ಲ, ಸುಖವನ್ನು ಅವರು ಅನುಭವಿಸ್ತಾ ಇರ್ತಾರೆ. ರಜೋಗುಣದ ಪ್ರಭಾವಕ್ಕೆ ಒಳಗಾಗಿ ಅವರು ದುಃಖ ಅನುಭವಿಸ್ಬೇಕಾಗ್ತದೆ. ಪುನಃ ಪುನಃ ಕಷ್ಟಪಡೋದ್ರಿಂದ, ಪುನಃ ಪುನಃ ಇಂದ್ರಿಯ ತೃಪ್ತಿಗಾಗಿ ಅವರು ಕೆಲಸ ಮಾಡೋದ್ರಿಂದ ಪುನಃ ಪುನಃ ಅವರು ದುಃಖದಲ್ಲೇ, ನಮಗೆ ಅದು ನಿಜವಾಗಿ ದುಃಖ ಅಂತ ಗೊತ್ತಿರೋದಿಲ್ಲ, ಆದ್ರೆ ಅದು ದುಃಖವೇ. ಅದು ಸುಖ ಈ ಲೋಕದಲ್ಲಿ ಕಡಿಮೆ, ಯಾವಾಗ್ಲೂ ದುಃಖವೇ ಜಾಸ್ತಿ. ನಿಮ್ಗೆ ಯಾವ ವಸ್ತುವಿನ ಮೇಲೆ ಹೆಚ್ಚು ಪ್ರೀತಿಯ ಅದೇ ನಿಮ್ಗೆ ಹೆಚ್ಚು ದುಃಖವನ್ನು ಕೊಡುವಂತದ್ದು. ಒಂದು ಉದಾಹರಣೆ, ನಿಮ್ಮಲ್ಲಿ ಒಂದು ಉತ್ತಮ ಮಟ್ಟದ ಸೆಲ್ ಫೋನ್ ಇದೆ ಅಂತ ಇಟ್ಕೊಳ್ಳಿ. ತುಂಬಾ ಜಾಗ್ರತೆಯಾಗಿ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದೀರಿ, ಎಲ್ಲೂ ಕೆಳಗ ಬೀಳದ ಹಾಗೆ ಬಹಳ ಜಾಗ್ರತೆಯಾಗಿ ಇಟ್ಕೊಂಡಿರ್ತೀರಿ. ನಿಮ್ಗೊಂದು ಸಣ್ಣ ಮಗು ಇರ್ತದೆ, ಮಗು ಅಂದ್ರೂ ಎಲ್ಲರಿಗೂ ಪ್ರೀತಿಯೇ. ಒಂದು ದಿನ ಏನ್ ಮಾಡ್ತದೆ, ಆ ಮಗು ಆ ಸೆಲ್ ಫೋನ್ ಅನ್ನು ಕೆಳಗೆ ಹಾಕ್ತದೆ, ತುಂಡಾಗ್ತದೆ. ನಿಮಗೆ ಯಾರನ್ನು ಬೈತೀರಿ? ಸೆಲ್ ಫೋನ್ ಅನ್ನು ಬೈತಿರೋ, ಮಗುವನ್ನು, ಎರಡೂ ನಿಮಗೆ ಇಷ್ಟವೇ. ಎರಡರಿಂದಲೂ ನಿಮಗೆ ದುಃಖ ಆಗಿದೆ. ಸೆಲ್ ಫೋನು ಒಡೆದು ಹೋಯ್ತು, ಮಗು ಅದನ್ನು ಕೆಳಗೆ ಹಾಕಿದೆ, ಮಗುವಿಗೂ ನೀವು ಬೈಯುವ ಹಾಗಿಲ್ಲ. ಆ ರೀತಿ ಅದು ಎರಡರ ಮೂಲಕವೂ ನಿಮಗೆ ದುಃಖ ಬಂದಿದೆ, ಎರಡರಲ್ಲೂ ನಿಮಗೆ ಇಷ್ಟವು, ಎರಡರ ಮೂಲಕವೂ ನಿಮಗೆ. ಆದ್ರಿಂದ ನೀವು ಈ ವಸ್ತುವಿನ ಮೇಲೆ ಎಷ್ಟು ನೀವು ಸಂಬಂಧ ಇಟ್ಕೊಂಡಿರ್ತೀರೋ ಅಷ್ಟು ದುಃಖ ಪ್ರಾಪ್ತಿ ಆಗ್ತದೆ ನಮಗೆ, ಅಷ್ಟು ಜಾಸ್ತಿ ದುಃಖ ನಮಗೆ. ಇದು ರಜೋಗುಣದ ಫಲ. ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದರಲ್ಲಿ ಅಷ್ಟು ನಿಮಗೆ ದುಃಖ ಜಾಸ್ತಿ. ಇನ್ನು ತಮೋಗುಣದವರಿಗೆ ಏನಾಗ್ತದೆ ಅಂತ ಗೊತ್ತಾಗುದಿಲ್ಲ. ಅವರು ಪ್ರಾಣಿಗಳನ್ನು ಕೊಂದು ತಿನ್ನೋದ್ರಲ್ಲಿ, ಮಾಂಸಾಹಾರದ ಸೇವನೆಯಲ್ಲಿ ಇರ್ತಾರೆ. ಪ್ರಾಣಿಗಳಲ್ಲಿ ಕೂಡ ಜೀವಾತ್ಮ ಇರೋದ್ರಿಂದ, ಆತ್ಮ ಇರೋದ್ರಿಂದ ಅದು ಕೂಡ ಭಗವಂತನ ಮಗುವೆ. ಅದನ್ನು ಕೊಂದು ತಿನ್ನೋದು ಅಂತ ಹೇಳಿದ್ರೆ ತುಂಬಾ ಪಾಪಕರವಾದ ಒಂದು ಪ್ರಕ್ರಿಯೆ ಅದು. ಆದ್ರಿಂದ ತಮೋಗುಣದವರು ಅಂತಹದ್ದನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಯಾವುದೇ ಒಂದು ಪ್ರಾಣಿಯನ್ನು ಕೊಲ್ಲುವುದಕ್ಕೆ ಅವರು ಹೇಸುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಷ್ಟು ಅಜ್ಞಾನದಲ್ಲಿದ್ದಾರೆ. ಅದರಿಂದ ಸತ್ವಗುಣದವರು ಮೇಲಿನ ಲೋಕಕ್ಕೆ ಇರ್ತಾರೆ, ಸುಖವನ್ನು ಅನುಭವಿಸ್ತಾರೆ. ರಜೋಗುಣದವರು ಈ ಭೂಮಿಯಲ್ಲೇ ಹುಟ್ಟುತ್ತಾರೆ, ಪುನಃ ಪುನಃ ದುಃಖಕ್ಕೆ ಸಿಲುಕ್ತಾರೆ. ತಮೋಗುಣದವರು ಕೆಳಗಿನ ಲೋಕಕ್ಕೆ ಇಳಿತಾರೆ, ಅಥವಾ ಪ್ರಾಣಿಯಾಗಿ ಬೇರೆ ಯೋನಿಯಲ್ಲಿ ಅವರು ಹುಟ್ಟುತ್ತಾರೆ. ಇನ್ನು ಮುಂದಿನ 9 ಶ್ಲೋಕಗಳಲ್ಲಿ ಕೃಷ್ಣ ಈ 3 ಗುಣಗಳನ್ನು ಮೀರಿದವನ ಲಕ್ಷಣಗಳೇನು ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ.
ಎಲ್ಲಾ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತವ್ಯವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲಾ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಗುಣಾನೇತಾನತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ವಿಮುಕ್ತೋ ಮೃತಮಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ ಮೂರು ಗುಣವನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಖೇ ಲಿಂಗೇ ತ್ರೀನ್ ಗುಣಾನ್ ಗುಣಾನ್ ಅತೀತೋ ಭವತಿ ಪ್ರಭೋ ಹಿಮಾಚಾರಃ ಕಥಂ ಚೈತಾ ಸ್ತ್ರೀನ್ ಗುಣಾನ್ ಅತಿವರ್ತತೆ ಗುಣಾನ್ ತ್ರೀನ್ ಅತಿವರ್ತತೆ. ಪ್ರಿಯ ಪ್ರಭುವೆ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುದು? ಅವನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ ಎಂದು ಅರ್ಜುನ ಇಲ್ಲಿ ಕೇಳ್ತಾನೆ. ಶ್ರೀ ಭಗವಾನುವಾಚ ಪ್ರಕಾಶಂ ಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವಂ ಯೋವತಿಷ್ಠತಿ ನೇಂಗತೆ ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಂ ಚಕಾಂಕ್ಷಣಃ ತುಲ್ಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋ ಸ್ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಕೃಷ್ಣ ಹೇಳ್ತಾನೆ, ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನು ದೇಶಿಸುವುದಿಲ್ಲ, ಅವು ಮರೆಯಾದವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರವಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸುತ್ತಾನೆ. ಮಾಂ ಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೇತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲಾ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಃ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಐಕಾಂತಿಕಸ್ಯ ಚ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅವನ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಈ ರೀತಿ ಕೃಷ್ಣ ನಾವು ಮೂರು ಗುಣಗಳನ್ನು ಮೀರಿದವನು ಹೇಗಿರ್ತಾನೆ ಅಂತ ಹೇಳೋದನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ. ಇಲ್ಲಿ ಅರ್ಜುನನಿಗೆ ಕೃಷ್ಣ ನಿನ್ನ ಕರ್ಮವನ್ನು ಮಾಡು, ಕರ್ಮ ಮಾಡುವುದು ನಿನ್ನ ಧರ್ಮ, ಅದನ್ನು ನೀನು ಬಿಡಬಾರದು ಅಂತ ಹೇಳಿದ್ದಾನೆ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಧರ್ಮವನ್ನು ವಿಧಿಸಲಾಗಿದೆ. ಯಾರು ವಿಧಿಸಿದ್ದಾರೆ ಈ ಧರ್ಮ? ಈಗ ಕರ್ಮ ಅಂತ ಹೇಳುದು ಒಂದು ಡ್ಯೂಟಿ. ಯಾರು ಈ ಡ್ಯೂಟಿಯನ್ನು ಮಾಡಿದ್ದಾರೆ? ಯಾರು ಇದನ್ನು ಮಾಡಿದ್ದಾರೆ? ನಮ್ಮ ಮನಸ್ಸು. ನಮ್ಮ ಮನಸ್ಸಿನ ಪ್ರಕಾರವೇ ನಾವು ನಡೆಯುವುದು ಅಲ್ಲ, ದೇವರು ಹೇಳಿದ ಪ್ರಕಾರ ನಾವು ತಡಿಬೇಕು. ಇದು ಧರ್ಮ. ಯಾವಾಗ ದೇವರ ಹೇಳಿದ ರೀತಿಯಲ್ಲಿ ನಾವು ನಡೀತೇವೋ, ಡ್ಯೂಟಿ ಮಾಡ್ತೇವೋ, ಅದು ಧರ್ಮ. ನನ್ನ ಮೊದಲನೇ ಕ್ಲಾಸಲ್ಲಿ ಒಬ್ರು ಪ್ರಭು ಕೇಳಿದ್ರು, ಧರ್ಮ ಎಂದ್ರೆ ಏನು ಅಂತ. ಧರ್ಮ ಅಂತ ಹೇಳಿದ್ರೆ ದೇವರು ಯಾವುದನ್ನು ವಿಧಿಸಿದ್ದಾನೋ ಅದು ಧರ್ಮ. ಪ್ರಭುಪಾದರು ಇದಕ್ಕೆ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಅಂತ ಬರೀತಾರೆ. ಯಾರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ? ದೇವರು, ಕೃಷ್ಣ. ಈಗ ನಿಮ್ಗೆ ಔಷಧಿ ಬೇಕು ಅಂತ ಹೇಳಿದ್ರೆ ನೀವು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಡಾಕ್ಟರ್ ಅಲ್ವಾ? ಅದರ ಮೂಲಕ ನೀವು ಔಷಧಿ ಪಡಿತೀರಿ. ಬೇರೆ ನಿಮ್ಮ ಇಷ್ಟ ಪ್ರಕಾರ ನೀವು ಔಷಧಿ ಪಡೆದ್ರೆ ನಿಮ್ಮ ರೋಗ ಗುಣ ಆಗುದಿಲ್ಲ. ಅದೇ ರೀತಿ ಈ ಭವರೋಗಕ್ಕೆ
ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ ಕೃಷ್ಣ. ಆ ರೀತಿ ನಾವು ಆ ಔಷಧ ತಗೊಂಡಾಗ ನಮ್ಮ ಈ ರೋಗ ಗುಣ ಆಗ್ತದೆ. ಈ ಭವರೋಗದಿಂದ ನಾವು ಭವರೋಗವನ್ನು ಗುಣಪಡಿಸಿಕೊಳ್ಬಹುದು ಅಂತ ಕೃಷ್ಣ ಇಲ್ಲಿ ಬಿಡಿಸಿ ಹೇಳ್ತಾನೆ. ಆದ್ರೆ ಎಲ್ಲಾ ಶಾಸ್ತ್ರಗಳು ಕೂಡ ಇದನ್ನು ಹೇಳಿದೆ. ನಮಗೆ ಎಲ್ಲ ಶಾಸ್ತ್ರಗಳ ಮೂಲಕ ಇದನ್ನು ನಮಗೆ ಈ ಧರ್ಮಗಳನ್ನು ವಿಧಿಸಲಾಗಿದೆ, ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಕೆಲವು ಡ್ಯೂಟೀಸ್, ಪ್ರಿಸ್ಕ್ರೈಬ್ ಡ್ಯೂಟೀಸ್ ಇದೆ. ಆದ್ರೆ ನಮಗೆ ಅರ್ಥ ಆಗುದಿಲ್ಲ. ಅಲ್ಲಿ ಕೆಲವು ಆ ಜಾಗದಲ್ಲಿ ಈ ಜಾಗ ಕೆಲವು ಗ್ರಂಥಗಳಲ್ಲಿ ಕೆಲವು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ನಮ್ಗೆ ಅದ್ಯಾವುದು ಅರ್ಥ ಆಗುದಿಲ್ಲ. ನಾವು ಅಷ್ಟು ಗ್ರಂಥಗಳನ್ನು ಓದುವುದೂ ಇಲ್ಲ. ಈಗ ಅಷ್ಟು ಶಾಸ್ತ್ರಗಳ ಅಭ್ಯಾಸ ಕೂಡ ನಾವು ಮಾಡೋದಿಲ್ಲ. ಆಗ ನಮಗೆ ಗುರುಗಳು ನಮ್ಮ ಸಹಾಯಕ್ಕೆ ಬರ್ತಾರೆ. ಅದಕ್ಕೆ ನಮ್ಗೆ ಗುರುಗಳು ಬೇಕು ಅಂತ ಹೇಳುದು. ಗುರುಗಳು ನಮ್ಗೆ ಇದನ್ನು ಬಿಡಿಸಿ ಹೇಳ್ತಾರೆ, ಡಿಕೋಡ್ ಮಾಡ್ತಾರೆ. ಇದು ಕೋಡಿಂಗ್ ರೂಪದಲ್ಲಿ ಇರ್ತದೆ, ಅದನ್ನು ಡಿಕೋಡ್ ಮಾಡ್ತಾರೆ ನಮ್ಗೆ ಗುರುಗಳು. ನಮ್ಗೆ ಅದನ್ನು ಈಸಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಸರಳವಾಗಿ ಅದನ್ನು ಆಚರಣೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಚಟುವಟಿಕೆಗಳೆಲ್ಲ ಈ ಗುಣಗಳಲ್ಲದೆ ಈ ಚಟುವಟಿಕೆಗಳಿಗೆ ಈ ಗುಣಗಳೇ ಕಾರಣ, ಬೇರೆ ಕರ್ತೃ ಇಲ್ಲ ಅಂತ ಯಾರು ತಿಳಿದಿರ್ತಾನೋ ಅವನೇ ಜ್ಞಾನಿ ಅಂತ ಕೃಷ್ಣ ಹೇಳ್ತಾನೆ. ಯಾರಿದನ್ನು ಅರ್ಥ ಮಾಡಿಕೊಂಡು ಈ 3 ಗುಣಗಳನ್ನು ಮೀರ್ತಾನೋ, ಈ ಸತ್ವಗುಣ, ರಜೋಗುಣ, ತಾಮಸ ಗುಣವನ್ನು ಮೀರಿ ಶುದ್ಧ ಸತ್ವಗುಣಕ್ಕೆ ಯಾರು ಏರ್ತಾನೋ ಅವನು ನನ್ನ ಸ್ವಭಾವವನ್ನು ಪಡೆಯುತ್ತಾನೆ. ಅದರ ಅರ್ಥ ನಾವು ದೇವರಾಗ್ತೇವೆ ಅಂತಲ್ಲ, ದೇವರ ಸ್ವಭಾವವನ್ನು ಪಡೆದ್ರೆ ನಾವು ದೇವರಾಗ್ತೇವೆ ಅಂತ ಅರ್ಥ ಅಲ್ಲ. ಇದನ್ನು ಪ್ರತಿ ಕಡೆಯಲ್ಲೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದ್ರೆ ಕೆಲವು ವ್ಯಾಖ್ಯಾನಕಾರರು ಬರೀತೇವೆ ನಾವು ದೇವರೊಂದಿಗೆ ಒಂದಾಗಿ ಬಿಡ್ತೇವೆ ಅಂತ. ನಾವು ಎಂದಿಗೂ ದೇವರೊಂದಿಗೆ ಒಂದಾಗುವುದೇ ಇಲ್ಲ. ನಾವು ಬೇರೆ, ಆತ್ಮ ಬೇರೆ, ಪರಮಾತ್ಮ ಯಾವಾಗ್ಲೂ ಬೇರೆ. ಆದ್ರೆ ನಾವು ದೇವರ ಲೋಕಕ್ಕೆ ಏರ್ತೇವೆ. ಈಗ ದೇವರ ಸ್ವರೂಪ ಪಡೆಯುವುದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಸಮುದ್ರದ ನೀರು ಉಪ್ಪು, ಅದರಿಂದ ಒಂದು ಬಿಂದು ನೀರು ತೆಗೆದ್ರು ಕೂಡ ಅದು ಕೂಡ ಉಪ್ಪೆ. ಆ ರೀತಿ ನಮ್ಮ ಸ್ವಭಾವ, ದೇವರಂತಹ ಸ್ವಭಾವವನ್ನು ನಾವು ಪಡೆಯುತ್ತೇವೆ. ಅಗ್ನಿಯಲ್ಲಿ ಶಾಖ ಉಂಟು, ಬಿಸಿ ಉಂಟು. ಅದರ ಒಂದು ಕಿಡಿ ಬಂದು ನಿಮ್ಮ ಮೇಲೆ ಬಿದ್ರು ಕೂಡ ಅದು ಬಿಸಿಯೇ ಅಲ್ವಾ? ಅಗ್ನಿ ಬೇರೆ ಅಲ್ಲ, ಅಗ್ನಿಯ ಕಿಡಿ ಬೇರೆ ಅಲ್ಲ. ಆದ್ರೆ ಆ ಅಗ್ನಿ ಕಿಡಿಯಲ್ಲಿ ಕೂಡ ಬಿಸಿ ಉಂಟು. ಅದೇ ರೀತಿ ಆತ್ಮ ಪರಮಾತ್ಮಗಳಿಗೆ ವ್ಯತ್ಯಾಸ ಉಂಟು. ಇದನ್ನು ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ಇದನ್ನೆಲ್ಲ ಮೀರಿ ನನ್ನಲ್ಲಿಗೆ ಬರ್ತಾನೆ. ಶುದ್ಧ ಸತ್ವಕ್ಕೆ ಏರಿದಾಗ ನೀವು ನನ್ನಲ್ಲಿಗೆ ಬರ್ತೀರಿ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಸತ್ವಗುಣವೇ ಉತ್ತಮ, ಶುದ್ಧ ಸತ್ವ ಇದನ್ನೆಲ್ಲವನ್ನು ಮೀರಿದ್ದು. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ. ಹೇಗೆ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಾವು ಕೆಲಸ ಮಾಡ್ಬೇಕಾಗ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡುವಾಗ ಇದನ್ನೆಲ್ಲ ಮೀರಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು. ಪೂರ್ತಿ ಕೃಷ್ಣ ಪ್ರಜ್ಞೆಗೆ ಏರಿದಾಗ ನಾವು ಶುದ್ಧ ಸಾತ್ವಿಕ ಸ್ಥಿತಿಗೆ ಏರ್ತೇವೆ. ತಮೋಗುಣದಲ್ಲಿದ್ರೆ ನೀವು ಕೃಷ್ಣನಿಂದ ತುಂಬಾ ದೂರ ಇದ್ದೀರಿ ಅಂತ ಅರ್ಥ. ತುಂಬಾ ದೂರ ಇದ್ದೀರಿ, ನಿಮ್ಮ ಕಣ್ಣಿಗೆ ಅವನು ಕಾಣುದೇ ಇಲ್ಲ, ಅರ್ಥವೂ ಆಗುದಿಲ್ಲ. ನಿಮ್ಗೆ ಕೃಷ್ಣ ಒಬ್ಬ ಇದ್ದಾನೆ, ದೇವರಿದ್ದಾನೆ ಅಂತ ಹೇಳುವ ಜ್ಞಾನ ಕೂಡ ನಿಮ್ಮಲ್ಲಿ ಇರುವುದಿಲ್ಲ ತಮೋಗುಣದಲ್ಲಿ. ರಜಸ್ಸಲ್ಲಿ ಬಂದು ನಿಂತಾಗ ನೀವು ಏನೋ ಒಳ್ಳೆ ಶಕ್ತಿ ಇದೆ, ಆ ರೀತಿಯೆಲ್ಲ ನಾವು ಮಾತಾಡ್ತೇವೆ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ, ಯಾರೋ ನಮ್ಮಕ್ಕಿಂತ ಮೇಲೆಯವರು ಇದ್ದಾರೆ ಹೇಳುವ ಅಂತ ಒಂದು ಸಣ್ಣ ಒಂದು ನಂಬಿಕೆ ಇರ್ತದೆ. ಆದ್ರೆ ಪೂರ್ತಿ ದೇವರನ್ನು ನಂಬುವುದಿಲ್ಲ ಅವರು. ಇನ್ನು ರಜೋಗುಣದಿಂದ ದಾಟಿ ನೀವು ಸತ್ವಗುಣಕ್ಕೆ ಬಂದಾಗ ಕೃಷ್ಣನ ಹತ್ತಿರಕ್ಕೆ ಬಂದು ನಿಂತಿದ್ದೀರಿ ಅಂತ ಅರ್ಥ. ನಿಮಗೆ ಕೃಷ್ಣ ಕಣ್ಣಿಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ನಿಮ್ಗೆ ಕೃಷ್ಣ, ಅಷ್ಟು ದೂರದಲ್ಲಿದ್ದೀರಿ ಅಂತ ಅರ್ಥ. ಆದ್ರೆ ಇನ್ನು ಕೃಷ್ಣನ ಹತ್ರ ಹೋಗುವಂತ ನಿಮ್ಗೆ ಯೋಗ್ಯತೆ ಸಿಕ್ಲಿಲ್ಲ, ಇದ್ದಾನೆ ಅಂತ ಹೇಳೋದು ಗೊತ್ತುಂಟು. ಆದ್ರಿಂದ ನೀವು ಜ್ಞಾನಾನ್ವೇಷಣೆಯಲ್ಲಿ ತೊಡಗಿರ್ತೀರಿ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಅಥವಾ ಗ್ರಂಥಗಳ ಪಠಣ, ಪೂಜೆ, ಅಧ್ಯಯನ ಅಂತದನ್ನೆಲ್ಲ ನೀವು ಮಾಡ್ತಾ ಇರ್ತೀರಿ. ಆ ಸ್ಥಿತಿಯಲ್ಲಿ ನೀವು ಸಾತ್ವಿಕ ಸ್ಥಿತಿಯಲ್ಲಿ ಇರುವಾಗ ನಿಮಗೆ ಶುದ್ಧ ಸಾತ್ವಿಕ ಸ್ಥಿತಿಗೆ ಏರ್ಲಿಕ್ಕೆ ಸುಲಭ. ಅಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದ್ರೆ ಮನಸ್ಸು ನಮ್ಮನ್ನು ಯಾವಾಗ್ಲೂ ಹಿಂದಕ್ಕೆ ಎಳಿತಾ ಇರ್ತದೆ, ಮುಂದೆ ಹೋಗ್ಲಿಕ್ಕೆ ನಮ್ಮನ್ನು ಅಷ್ಟು ಸುಲಭದಲ್ಲಿ ಬಿಡುದಿಲ್ಲ. ನಾವು ಹಿಂದೆ ನೋಡಿದ್ದೇವೆ, ನಮ್ಮನ್ನು ಅದು ಎಳಿತಾ ಇರ್ತದೆ
ಹಿಂದಕ್ಕೆ ಎಳಿತಾ ಇರ್ತದೆ. ಮುಂದಕ್ಕೆ ನಾವು ಕಾಲಿಡುವಾಗ ಪುನಃ ಹಿಂದೆ ಹಿಂದೆ ಬೀಳ್ತಾ ಇರ್ತೇವೆ. ಅಷ್ಟು ಹಠಮಾರಿ ಬಲವಾದದ್ದು ಅಂತ ಕೃಷ್ಣ ಅರ್ಜುನನೇ ಒಪ್ಪಿಕೊಂಡಿದ್ದಾನೆ. ಮನಸ್ಸು ಹೇಳಿದಾಗೆ ಕೇಳುವುದಿಲ್ಲ ಅಂತ ಹೇಳುವುದನ್ನು ಅರ್ಜುನ ಹಿಂದೆ ಹೇಳಿದ್ದಾನೆ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ದೇವೆ, 2ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಆದ್ರೆ ನಾವು ಹರಿನಾಮವೆಂಬ ಗಟ್ಟಿಯಾದ ಹಗ್ಗವನ್ನು ಹಿಡ್ಕೊಂಡು ಮುಂದೆ ಸಾಗಿದ್ರೆ ಸಾತ್ವಿಕ ಸ್ಥಿತಿಯಿಂದ ಕೂಡ ಶುದ್ಧ ಸಾತ್ವಿಕ ಸ್ಥಿತಿಗೆ ಏರ್ಬಹುದು. ನಾವೀಗೊಂದು ಕೆಳಗೆ ಬಿದ್ದಿದ್ದೇವೆ ಅಂತ ತಿಳ್ಕೊಳ್ಳಿ, ಆಗ ನಮ್ಗೆ ಏರ್ಲಿಕ್ಕೆ ಮೆಟ್ಟಿಲ್ ಬೇಕು, ಅಥವಾ ಏನಾದ್ರು ಮೇಲಿನೊಂದು ಹಗ್ಗ ಏನಾದ್ರೂ ಬೇಕು. ಆಗ ನಾವು ಅದನ್ನ ಹಿಡ್ಕೊಂಡು ಮೇಲೆ ಏರ್ಬೋದು. ಮೆಟ್ಲಿದ್ರೆ ಅದನ್ನೇ ಯಾರಾದ್ರೂ ಮೆಟ್ಲು ತಂದಿಟ್ರೆ ನಾವು ಮೆಟ್ಲು ಹತ್ಕೊಂಡು, ಸ್ಲ್ಯಾಡರ್ ಇದ್ರೆ ಹತ್ತಬಹುದು, ಅಥವಾ ಹಗ್ಗ ಹಾಕಿದ್ರೆ ಅದನ್ನು ಅದರ ಆಧಾರದಲ್ಲಿ ನಾವು ಮೇಲೆ ಇರಬಹುದು. ಆ ರೀತಿ ಇಲ್ಲಿ ಹರಿನಾಮವೇ ಹರಿನಾಮ ಅಂತ ಹೇಳುವಂತಹ ಒಂದು ಹಗ್ಗವನ್ನು ಹಿಡ್ಕೊಂಡು ನಾವು ಶುದ್ಧ ಸಾತ್ವಿಕ ಸ್ಥಿತಿಗೆ ಏರ್ಬೋದು. ಹರಿನಾಮದ ಸಹಾಯದಿಂದ ನಾವು ಮೇಲೆ ಇರ್ಬೋದು ಅಂತ ಕೃಷ್ಣ ಹೇಳ್ತಾನೆ. ಎಂತಹ ಕಷ್ಟಗಳು ಬಂದ್ರು, ಎಂತಹ ತೊಂದರೆಗಳ ನಡುವೆ ಕೂಡ ನಾವು ಹರಿನಾಮ ಮಾಡುತ್ತಿದ್ರೆ ಕೃಷ್ಣ ನಮ್ಮನ್ನು ಬಂದು ಕೈ ಹಿಡಿತಾನೆ. ಈ ಸಂಸಾರ ಅಂತ ಹೇಳಿದ್ರೆ ಇಲ್ಲಿ ದುಃಖ, ರೋಗ, ರುಜಿನಗಳು ಇದ್ದದ್ದೇ. ಇಲ್ಲಿ ನಾವು ಹುಟ್ಟಿ ಆಗಿದೆ. ಈಗ ನಾವು ನಿಧಾನವಾಗಿ ಸಾತ್ವಿಕ ಸ್ಥಿತಿಗೆ ಏರ್ತಾ ಇದ್ದೇವೆ. ಈ ಸ್ಥಿತಿಯಲ್ಲೂ ನಮಗೂ ಸಂಸಾರಗಳಿವೆ, ನಮಗೂ ಕಷ್ಟ ಸುಖಗಳು ನಮ್ಮನ್ನು ಬಂಧಿಸ್ತವೆ. ಆದ್ರೂ ಅದರ ಮಧ್ಯದಲ್ಲಿಯೂ ಕೂಡ ನಾವು ಬಿಡದೆ ಹರಿನಾಮ ಮಾಡ್ತಾ ಇದ್ರೆ ಕೃಷ್ಣ ಬಂದು ನಮ್ಮ ಕೈ ಹಿಡಿತಾನೆ. ಕೃಷ್ಣನ ಸಹಾಯದಿಂದ ನಾವು ಶುದ್ಧ ಸಾತ್ವಿಕ ಸ್ಥಿತಿಗೆ ನಾವು ಸಾತ್ವಿಕ ಸ್ಥಿತಿಗೆ ಏರ್ಬೋದು. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತಿ. ಅಂದ್ರೆ ಕೃಷ್ಣ ದೀನರ ಬಂಧು, ಕರುಣಾ ಸಿಂಧು. ಅವನು ನಾವು ಕೂಗಿದ್ರೆ, ನಾವು ಕರೆದ್ರೆ ಅವನಿಗೆ ಕೇಳ್ತದೆ. ಕೃಷ್ಣ ಕೃಷ್ಣ ಎಂದು 3 ಬಾರಿ ಕರೆ ಇರುವಂತ ದಾಸರು ಹಾಡಿದ್ದಾರೆ. ಹಾಗೆ ನಾವು ಕರೆದ್ರೆ ಅವನಿಗೆ ಕೇಳಿಸ್ತದೆ. ನಿಜ ಸರಿಯಾದ ಮನಸ್ಸಿನಿಂದ ಕರೆದ್ರೆ ಕೃಷ್ಣನಿಗೆ ಕೇಳ್ತದೆ. ಮಾಯೆಯಿಂದ ಅವನು ನಮ್ಮನ್ನು ಬಿಡಿಸ್ತಾನೆ. ಮಾಯೆ ಯಾರು? ನಮಗೆ ದೊಡ್ಡ ಶಕ್ತಿ ಮಾಯೆ ಅಂತ ಹೇಳಿದ್ರೆ, ಆದ್ರೆ ಮಾಯೆ ಕೃಷ್ಣನ ದಾಸಿ. ಕೃಷ್ಣ ಹೇಳಿದ್ರೆ ದಾಸಿ ಕೂಡ ಕೇಳಲೇಬೇಕಂತ, ಮಾಯೆ ಕೂಡ ಕೇಳಲೇಬೇಕು. ಆದ್ರಿಂದ ನಮ್ಮನ್ನು ಮಾಯೆಯಿಂದ ರಕ್ಷಿಸುವಂತಹ ಶಕ್ತಿ ಇರುವುದು ಕೃಷ್ಣನಿಗೆ ಮಾತ್ರ. ಈ ಶುದ್ಧ ಸತ್ವ ಸ್ಟೇಜ್ ಅಂದ್ರೆ ಆ ಇದಕ್ಕೆ ವಿಭಾಗಕ್ಕೆ ಏರಿದವರು ಸಂಸಾರದಲ್ಲಿ ಇದ್ರೂ ಕೂಡ ಕೃಷ್ಣ ಪ್ರೇಮವನ್ನು ಸವಿತಾ ಇರ್ತಾರೆ. ಅವರು ಇಂಥವರು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರನ್ನೂ ಮೋಹಿಸುವುದೂ ಇಲ್ಲ. ಅವರಿಗೆ ಈ ಅಲ್ಪ ಕಾಲದ ಏಳು ಬೀಳುಗಳ ಬಗ್ಗೆ ಹೆಚ್ಚು ಚಿಂತೆ ಇಲ್ಲ. ಇದೆಲ್ಲ ಸಹಜ ಅಂತ ಹೇಳುವ ರೀತಿಯಲ್ಲಿ ಅವರು ಸಹಿಸಿಕೊಂಡಿರ್ತಾರೆ. ಇದೆಲ್ಲ ಗೊತ್ತು, ಇದೆಲ್ಲ ಕ್ಷಣಿಕ. ಈ ಲೋಕ ಕ್ಷಣಿಕ, ಈ ಏಳು ಬೀಳುಗಳು ಕ್ಷಣಿಕ, ಈ ಮಾನ ಅಪಮಾನ ಎಲ್ಲವೂ ಒಂದೇ. ಅವರಿಗೆ ಯಾರು ನಿಮ್ಮನ್ನು ಹೊಗಳಿದ್ರು, ಯಾರು ಅವರನ್ನು ಹೊಗಳಿದ್ರು, ಯಾರು ತೆಗಳಿದ್ರು ಅದಕ್ಕೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳುವುದಿಲ್ಲ, ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡುವುದಿಲ್ಲ. ಅವರಿಗೆ ಹರಿನಾಮವೇ ಮುಖ್ಯ. ಕೃಷ್ಣನ ಹತ್ರ ಅರ್ಜುನ 2ನೇ ಅಧ್ಯಾಯದಲ್ಲಿ ಕೇಳಿದ್ದ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ. ಇದುವೇ ಸ್ಥಿತಪ್ರಜ್ಞನ ಲಕ್ಷಣಗಳು. ಹೇಗಿರ್ತಾನೆ ಸ್ಥಿತಪ್ರಜ್ಞನಾದವನು ಅಂತ ಕೇಳಿದಲ್ಲ, ಇದುವೇ ಸ್ಥಿತಪ್ರಜ್ಞನ ಲಕ್ಷಣಗಳು. ಎಲ್ಲ ಮಾನ ಅಪಮಾನ, ಕಲ್ಲು ಮಣ್ಣು, ಶತ್ರು ಮಿತ್ರರು ಯಾವುದಕ್ಕೂ ಅವನು ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಎಲ್ಲವೂ ಕೃಷ್ಣನಿಗೆ ಬಿಟ್ಟಿರ್ತಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಗುರುವಿನ ಅವಶ್ಯಕತೆ ಇದೆ. ಬೇರೆ ಬೇರೆ ಶಾಸ್ತ್ರದಲ್ಲಿ ಇದನ್ನು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಎಲ್ಲವನ್ನೂ ಒಂದು ಕಡೆ ತಂದು ನಮಗೆ ಅರ್ಥ ಆಗುವ ರೀತಿಯಲ್ಲಿ, ಇದನ್ನು ದೇಹದಾರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಿಕೊಡುವಂತಹವನು ಗುರು. ಅದಕ್ಕೆ ನಮಗೆ ಗುರುಗಳ ಅವಶ್ಯಕತೆ ಇದೆ. ಈಗ ನಾವು ಬುದ್ಧಿವಂತರೇ ಇರಬಹುದು. 1ರಿಂದ 10ನೇ ಕ್ಲಾಸ್ ತನಕ ನಾವು ಏನು ಓದದೆ ಅಥವಾ ಬರೀ ಪುಸ್ತಕಗಳನ್ನು ಓದಿ ನೇರವಾಗಿ 10ನೇ ಕ್ಲಾಸ್ ಎಕ್ಸಾಮ್ ಬರೀಲಿಕ್ಕೆ ಆಗುದಿಲ್ಲ. ನಾವು ಪಾಸ್ ಆಗ್ಬಹುದು, ಆದ್ರೆ ಒಳ್ಳೆ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು 1ನೇ ತರಗತಿಯಲ್ಲಿ ಒಂದಿಷ್ಟು ಸಮಯ, 2ನೇ ತರಗತಿಯಲ್ಲಿ ಇಷ್ಟು ಸಮಯ ಅಂತ ಹೇಳಿ ಒಂದು ಉತ್ತಮ ಶಿಕ್ಷಕರ ಕೈ ಕೆಳಗೆ ನಾವು ಓದಿದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿಬಿಡಬಹುದು. ಹಾಗೆ ನಾವೀಗ ಗುಣದಲ್ಲಿ ಸಿಲುಕಿಕೊಂಡವರು, ಗುಣತ್ರಯಗಳಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ.
ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ನಿಂದ ಅಂದ್ರೆ ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ನಿಂದ ನಾವು ಇದನ್ನೆಲ್ಲ ಮೀರಿ ಗುಣಾತೀತರಾಗಬಹುದು. ತಮೋಗುಣದಿಂದ ರಜೋಗುಣದಿಂದ ಸತ್ವಗುಣವನ್ನು ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಈ ಯುದ್ಧದಲ್ಲಿ ಸಾತ್ವಿಕ ಗುಣವೇ ಅಧಿಕವಾಗಿರುವಂತೆ ಮಾಡಿಕೊಂಡು ಅದರಲ್ಲಿ ದೃಢವಾಗಿದ್ದುಕೊಂಡು ತಮೋಗುಣ ಅಥವಾ ರಜೋಗುಣಗಳು ಬಂದಾಗ ನಮ್ಮ ಮನಸ್ಸಿಗೆ ನಾವು ಬುದ್ಧಿ ಹೇಳೋದ್ರ ಮೂಲಕ ತಪ್ಪನ್ನು ತಪ್ಪು ಅಂತ ಹೇಳುವ ಮೂಲಕ ನಮ್ಮ ಮನಸ್ಸನ್ನು ನಾವು ತಿದ್ದಿಕೊಂಡು ಸಿಸ್ಟಮ್ಯಾಟಿಕ್ ಆಗಿ ನಾವು ಇದ್ರೆ ಗುಣಾತೀತರಾಗಿ ಶುದ್ಧ ಸತ್ವಗುಣಕ್ಕೆ ಏರಬಹುದು. ಈ ರೀತಿ ಇವತ್ತು ನಾವು 14ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ನಾಳೆ ಪುರುಷೋತ್ತಮ ಯೋಗ, ಇದು ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಈ ಗುಣಗಳ ಬಗ್ಗೆ ಹೇಳುವಂತಹದ್ದು. ಅದರ ಬಗ್ಗೆ ನಾವು ನಾಳೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಸ್ವಲ್ಪ ಜನ ಲೇಟ್ ಆಗಿ ಬಂದಿದೀವಿ, ತಡವಾಯ್ತು ಕ್ಷಮೆ ಅಂತ ಕೇಳ್ತಿದ್ದಾರೆ. ಮತ್ತೆ ಮಾತಾಜಿ ವಿಡಿಯೋ ರೆಡಿ ಇದೆ. ಹರೇ ಕೃಷ್ಣ. ಆಮೇಲೆ ಜನ್ಮಾಷ್ಟಮಿ ಯಾರ್ಯಾರು ನೋಡಿ ನಮ್ಮ ರಾಧಾ ಗೋವಿಂದ ಟೆಂಪಲ್ ದೇವಸ್ಥಾನದ ಜನ್ಮಾಷ್ಟಮಿ ಅದರ ವಿಡಿಯೋ ಇದು. ಮುಂದಿನ ವರ್ಷ ಎಲ್ಲರೂ ಬಂದು ಇಲ್ಲೇ ಅಷ್ಟಮಿ ನಾವು ಆಚರಿಸೋಣ. ಎಲ್ಲರೂ ಬನ್ನಿ. ಇಲ್ಲಿ ಬಂದ ಆಚರಿಸೋದೇ ಒಂಥರ ನಮಗೊಂದು ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ ಹುಳಾಯಿ ಮಂಗಳೂರಲ್ಲಿ. ಎಲ್ಲರೂ ತನು ಮನ ಧನದಿಂದ ಅದಕ್ಕೆ ಸಹಕಾರ ಮಾಡಬೇಕು ಭಕ್ತಾದಿಗಳೆಲ್ಲ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡ್ಬೋದು. ಅನ್ಮ್ಯೂಟ್ ಮಾಡಕ್ಕೆ ರೈಟ್ಸ್ ಕೊಡ್ತೀನಿ. ಮಾತಾಜಿ ವಿಡಿಯೋ ಚೆನ್ನಾಗಿದೆ ಅಂತ ಕಮೆಂಟ್ಸ್ ಬರ್ತಾ ಇದೆ. ಜಯ ಜಯ ಮಾತಾಜಿ. ಹರೇ ಕೃಷ್ಣ. ಅಲ್ಲ, ವಿಡಿಯೋ ತುಂಬಾ ಚೆನ್ನಾಗಿದೆ ಮಾತಾಜಿ, ಅದು ಹೇಳೋಣ ಅಂತ ಮಾಡಿದ್ದೆ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಇವತ್ತು ಕ್ಲಾಸ್ ಇತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿಗೆ ನೀವು ಹೇಳಿದ್ರಲ್ಲ ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಹೌದು. ನಾನು ಮಾತಾಡೋದು ಕೇಳ್ತದ? ಕೇಳಿಸ್ತದೆ, ಹೇಳಿ ಹೇಳಿ. ಓಕೆ. ಈಗ ನಾವು ದೇವರ ಧ್ಯಾನ ಮಾಡ್ತಾ ಇರುವಾಗ್ಲೇ ನಮ್ಮ ಮನಸ್ಸು ತಲ್ಲಣಗೊಳ್ತದೆ. ಒಂದೊಂದ್ಸಲ ನಮಗೆ ಪುನಃ ನಾವು ಹಿಂದೆ ಬ್ಯಾಕ್ ಹೋಗ್ತೇವೆ. ಆಗ ನಾವು ಫುಲ್ ಡೌನ್ ಕೆಳಗೆ ಬಂದಾಗ ನಮಗೆ ಇದು ಬೇಡ ಅಂತ ನಾವು ಅದನ್ನ ನಿಲ್ಲಿಸಿ ಬಿಡುವ ಸ್ಥಿತಿಗೆ ಬರ್ತೇವೆ. ಆಗ ನಾವು ಅದನ್ನ ಯಾಕೆ ಹಾಗೆ ಆಗ್ತದೆ? ನಾವು ಸತ್ವಗುಣದಲ್ಲಿ ಹೋಗುದಿಲ್ಲ. ದೇವರ ಅಂದ್ರೆ ಒಳ್ಳೇದೇ ಗುಣ ಅಲ್ವಾ? ದೇವರ ನನಗೆ ಬೇಡಿಕೊಳ್ಬೇಕು.